कृष्णा ओह हरे कृष्णा got it. यस हरे कृष्ण अध्याय 6 ध्यान योग अध्याय 6 ध्यान योग ಯೋಗ ಎಂದರೇನು ನೋಡಿ ಹೆಚ್ಚಿನವರು ಈ ಎಕ್ಸರ್ಸೈಸ್ಗೆ ಯೋಗ ಅಂತ ಹೇಳ್ತಾರೆ ನೋಡಿ ಇದು ತಲೆ ಕೆಳಗೆ ಕಾಲ ಮೇಲೆ ಇದು ಯೋಗವೇ ಇದು ಕಾಲ್ ಜಸ್ಟ್ ಒಂದು ಎಕ್ಸರ್ಸೈಸ್ ಯೋಗ ಅಲ್ಲ ನೋಡಿ ಪಾಶ್ಚಾತ್ಯ ದೇಶದಲ್ಲಿ ಕುಡಿತ ಅವರು ಎಕ್ಸರ್ಸೈಸ್ ಮಾಡ್ತಾರೆ ನೋಡಿ ಇದು ಮೇಲೆ ಇದನ್ನು ಇಟ್ಟಿದ್ದಾಳೆ ಬೇರೆ ಬೇರೆ ಟೈಪ್ ಎಕ್ಸರ್ಸೈಸ್ ಅದು ಓಕೆ ಈಗ ನಾವು ಅದು ಯೋಗ ಅಲ್ಲ ಅದು ಆಕ್ಚುಲಿ ಎಕ್ಸರ್ಸೈಸ್ ಓಕೆ ಅಷ್ಟಾಂಗ ಯೋಗ ಎಂದರೇನು ಈಗ ನಾವು ಈ ಭಗವದ್ಗೀತೆಯಲ್ಲಿರುವ ಅಷ್ಟಾಂಗ ಯೋಗದ ಬಗ್ಗೆ ತಿಳಿಯುವ ನೋಡಿ ಅಷ್ಟ ಅಂಗ ಯೋಗ ಅಷ್ಟ ಅಂದ್ರೆ 8 ಅಂಗ ಯೋಗ 8 ಅಂಗಗಳ ಸಂಪರ್ಕ ಅದರಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಈ ರೀತಿ ಉಂಟು ಹಾಗೆ ನಾವು ಇದನ್ನು ತಿಳಿಯಲಿಕ್ಕೆ ನೋಡುವ ಪ್ರಯತ್ನ ಮಾಡುವ ಹಾಗಾಗಿ ಅಷ್ಟ ಅಂಗ ಯೋಗ 8 ಅಂಗಗಳ ಸಂಪರ್ಕ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಜನರು ಇದನ್ನು ಯಾರು ಮಾಡುವುದಿಲ್ಲ ಧ್ಯಾನ ಅಂತ ಹೇಳ್ತಾರೆ ಧ್ಯಾನ ಅಂದ್ರೆ ಇದು 8 ಮಾಡಬೇಕು ಎಸ್ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದನ್ನ ಈಗ ನಾವು ಎಂತ ಅಂತ ತಿಳಿಯುವ ಎಸ್ 1 by 1 ಓಕೆ ಈಗ ಫಸ್ಟಿಗೆ ಯಮ ಅಂದ್ರೆ ಎಂತ ಯಮ ಅಂದ್ರೆ ಅವ ಒಂದು ಏಕಾಂತ ಜಾಗದಲ್ಲಿ ಇರಬೇಕು ಮತ್ತೆ ಈ ಮನಸ್ಸನ್ನು ಕಂಟ್ರೋಲ್ ಇರಬೇಕು ಇದು ಹೇಳುವಂಥದ್ದು ರೆಗ್ಯುಲೇಷನ್ಸ್ ಎಂತ ಡೋಂಟ್ಸ್ ಯಾವುದು ಮಾಡಬಾರ್ದು ಅಂದ್ರೆ ಪ್ರೊಹಿಬಿಷನ್ಸ್ ಅಂತ ಹೇಳ್ಬೋದು ಎಲ್ಲ ಜಾಗದಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಏಕಾಂತ ಜಾಗ ಫಸ್ಟ್ ಆಫ್ ಆಲ್ ಕಲಿಯುಗದಲ್ಲಿ ಏಕಾಂತ ಜಾಗ ಇಲ್ಲ ಮತ್ತೆ ಈ ಮಾಡುವಂತ ಕೆಲಸ ಯಾಕೆಂದ್ರೆ ಯಮ ಅಂದ್ರೆ ಈ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಎಸ್ ನೆಕ್ಸ್ಟ್ ಬರುವಂಥದ್ದು ನಿಯಮ ನಿಯಮ ಅಂದ್ರೆ ರೂಲ್ಸ್ ಯಾವ್ದು ನಾವು ಫಾಲೋ ಮಾಡಬೇಕು ಯಾವುದ್ರಲ್ಲಿ ನಿಯಮ ತಿನ್ನುವುದು ಮಲಗುವುದು ಕೆಲಸ ಮಾಡುವುದು ಮತ್ತೆ ನಮ್ಮ ರಿಕ್ರಿಯೇಷನ್ ಹಾಗಾಗಿ ಹೆಚ್ಚಿನವರು ಧ್ಯಾನ ಅಂತ ಹೇಳ್ತಾರೆ ಅವರು ತಿನ್ನುವುದು ಅವರಿಗೆ ಕಂಟ್ರೋಲ್ ಇಲ್ಲ ಮಲಗುವುದು ಕಂಟ್ರೋಲ್ ಇಲ್ಲ ಮತ್ತೆ ತಿನ್ನುವುದು ಯಾವ ಕಂಟ್ರೋಲ್ ಇಲ್ಲ ಆಗ ರಿಕ್ರಿಯೇಷನ್ ಅಂದ್ರೆ ನಮ್ಮ ಅದು ಕೂಡ ಕಂಟ್ರೋಲ್ಗೆ ಬರುವುದಿಲ್ಲ ಹಾಗಾಗಿ ಇದರಲ್ಲಿ ಕಂಟ್ರೋಲ್ ಬರಬೇಕು ನಿಯಮ ಅಂದ್ರೆ ಅದು ನೆಕ್ಸ್ಟ್ ಆಸನ ಹೆಚ್ಚಿನವರು ಆಸನಕ್ಕೆ ಆಕ್ಚುಲಿ ಈ ಎಲ್ಲ ಧ್ಯಾನ ಸಂಸ್ಥೆಯವರು ಸ್ವಲ್ಪ ಆಸನ ಮಾಡ್ತಾರೆ ಸ್ವಲ್ಪ ಪ್ರಾಣಾಯಾಮ ಮಾಡ್ತಾರೆ ಆದ್ರೆ ಆಸನ ಈ ರೀತಿ ಮಾಡುವುದಿಲ್ಲ ಕೃಷ್ಣ ಹೇಳಿದ ಹಾಗೆ ಅವರ ಪ್ರಕಾರ ಪ್ರಾಣಾಯಾಮ ಕೂಡ ಸಿಂಪಲ್ ಮಾಡ್ತಾರೆ ಹಾಗೆ ಇದೇ ಎರಡನ್ನು ಮಾಡುವಂಥದ್ದು 8ರಲ್ಲಿ ಪ್ರಭೋದ್ ಹೇಳುವಂಥದ್ದು ಮಾಡಿದ್ರೆ 8 ಕೂಡ ಮಾಡಬೇಕು ಈಗ ಆಸನ ಅಂತ ನೋಡುವ ಕುಶಾಗ್ರಾಸ್ ಹಾಕ್ಬೇಕಂತೆ ನೆಲದ ಮೇಲೆ ಮತ್ತೆ ಅದರ ಮೇಲೆ ಈ ಆನೆಯ ಚರ್ಮ ಹಾಕ್ಬೇಕು ಆನೆಯ ಚರ್ಮ ಯಾಕೆ ಹಾಕುವಂಥದ್ದು ಯಾಕೆಂದ್ರೆ ಆ ಆನೆಯ ಚರ್ಮ ಇದ್ರೆ ಯಾವುದು ಹಾವು ಎಲ್ಲ ಬರುವುದಿಲ್ಲ ಈಗ ನೋಡಿ ಆಕ್ಚುಲಿ ಧ್ಯಾನ ಅನ್ನೋದು ಕಾಡಲ್ಲಿ ಮಾಡ್ಲಿಕ್ಕೆ ಇಲ್ಲಿ ಅಲ್ಲ ಈಗ ವಾಲ್ಮೀಕಿ ಮಹರ್ಷಿ ಸತ್ಯಯುಗದಲ್ಲಿ 60,000 ವರ್ಷ ಧ್ಯಾನ ಮಾಡಿದ್ರು ಮತ್ತೆ ಅವರಿಗೆ ದೇವರ ಸಾಕ್ಷಾತ್ಕಾರ ಆಯಿತು
ಹಾಗಾಗಿ ಧ್ಯಾನ ಅನ್ನೋದು ಈ ಯುಗಕ್ಕೆ ಅಲ್ಲ ಫಸ್ಟ್ ಆಫ್ ಆಲ್. ಮತ್ತೆ ಅದು ಇಲ್ಲಿ ಮಾಡ್ಲಿಕ್ಕೆ ಇಲ್ಲ, ಕಾಡಲ್ಲಿ ಮಾಡ್ಲಿಕ್ಕೆ. ಕುಶಾಗ್ರಾಸ ಹಾಕಬೇಕು, ಅದರ ಮೇಲೆ ಈ ಜಿಂಕೆದು ಚರ್ಮ ಹಾಕಬೇಕು. ಜಿಂಕೆ ಚರ್ಮ ಯಾಕೆ ಅಂದ್ರೆ ಅದು ಹಾಕಿದ್ರೆ ಯಾವುದು ಈ ಹಾವು ಇವು ಯಾವುದು ಬರುವುದಿಲ್ಲ ಅಂತ ಅರ್ಥ. ಮತ್ತೆ ಆ ಸೀಟ್ ಜಾಸ್ತಿ ಎತ್ತರ ಕೂಡ ಇರಬಾರ್ದು, ತಗ್ಗು ಕೂಡ ಇರಬಾರ್ದು ಅಂತ. ಮತ್ತೆ ಸೇಕ್ರೆಡ್ ಪ್ಲೇಸ್, ಈಗ ನೋಡಿ ಈಗ ಸೇಕ್ರೆಡ್ ಪ್ಲೇಸೇ ಇಲ್ಲ. ಮತ್ತೆ ಒಬ್ಬನ ತಲೆ ಕುತ್ತಿಗೆ ದೇಹ ತಲೆ ಕುತ್ತಿಗೆ ಇದು ಸ್ಟ್ರೈಟ್ ಇರ್ಬೇಕಂತೆ. ಮತ್ತೆ ಅವ ಮೂಗಿನ ತುದಿಗೆ ಇದು ಮಾಡಬೇಕು. ಇದು ಮಾಡೋದು ಯಾಕೆ? ಅನ್ಎಜಿಟೇಷನ್ ಇರಬಾರ್ದು, ಮತ್ತೆ ಮೈಂಡ್ ಕಂಟ್ರೋಲ್ ಮಾಡಬೇಕು, ಮತ್ತೆ ಇದರಿಂದ ನಾವು ಭಯದಿಂದ ಹೊರಗೆ ಬರಬೇಕು, ಮತ್ತೆ ಈ ಸೆಕ್ಸ್ ಮೈಥುನದಿಂದ ನಾವು ಹೊರಗೆ ಬರಬೇಕಂತ ಇದನ್ನು ಮಾಡುವಂಥದ್ದು. ಇದು ಆಸನ. ಇದನ್ನು ಯಾರು ಮಾಡ್ತಾ ಇಲ್ಲ, ಈ ರೀತಿ ಮಾಡ್ತಾ ಇಲ್ಲ, ಕೃಷ್ಣ ಹೇಳಿದಾಗೆ ಮಾಡ್ತಾ ಇಲ್ಲ. ಮತ್ತೆ ಪ್ರಾಣಾಯಾಮ. ಪ್ರಾಣಾಯಾಮ ಅಂದ್ರೆ ನಾವು ಬ್ರೀತಿಂಗ್ ಎಕ್ಸರ್ಸೈಸ್. ಪ್ರಾಣಾಯಾಮದಲ್ಲಿ ನೋಡಿ, ಈಗ ಹೆಚ್ಚಿನ ಕೆಲವರೆಲ್ಲ ನಾನು ಯೋಗ ಹೋಗ್ತೇನೆ ಪ್ರಾಣಾಯಾಮ, ಅದೆಲ್ಲ ಬೇಸಿಕ್. ಅದು ಪ್ರಭುಪಾದ ಹೇಳಿದ್ದಾರೆ, ದೊಡ್ಡ ದೊಡ್ಡ ಈ ಯೋಗಿನವರು ಇದ್ದಾರೆ ಹಿಮಾಲಯದಲ್ಲಿ, ಅವರು ಪ್ರಾಣಾಯಾಮದಲ್ಲಿ ಅಡ್ವಾನ್ಸ್ ಪ್ರಾಣಾಯಾಮ ಮಾಡ್ತಾರಂತೆ. ಅಡ್ವಾನ್ಸ್ ಪ್ರಾಣಾಯಾಮ ಮಾಡಿದರೆ ನಿಮಗೆ ಎಂತ ಹೇಳುವುದು, ಈ ಭೌತಿಕದ ನಿಮಗೆ ಆಸಕ್ತಿ ಬರುವುದಿಲ್ಲ. ಹಾಗಾಗಿ ಇವರೆಲ್ಲ ಭೌತಿಕದಲ್ಲಿದ್ದಾರೆ. ಪ್ರಾಣಾಯಾಮ ಕೂಡ ಜಸ್ಟ್ ಇನ್ಹೇಲ್ ಎಕ್ಸೇಲ್ ಕೆಲವೆಲ್ಲ ಮಾಡ್ತಾರೆ, ಅನುಲೋಮ ವಿಲೋಮ ಮತ್ತೆ ಕಪಾಲಭಾತಿ ಅದು ಇದೆಲ್ಲ ಮಾಡ್ತಾರೆ. ಅದೆಲ್ಲ ಬೇಸಿಕ್. ಉನ್ನತ ಮಟ್ಟ ಅಂದ್ರೆ ಪ್ರಾಣಾಯಾಮದಲ್ಲಿ ಕೂಡ ಉಂಟು ಅಡ್ವಾನ್ಸ್, ಅದನ್ನು ಮಾಡ್ತಾ ಇಲ್ಲ ಅವರು. ಓಕೆ, ನೆಕ್ಸ್ಟ್. ಹಾಗಾಗಿ ಅದು 4ರಲ್ಲಿ ಆಸನ ಮತ್ತೆ ಪ್ರಾಣಾಯಾಮ ಮಾಡ್ತಾರೆ, ಅದು ಕೂಡ ಅವರಿಗೆ ಖುಷಿ ಬಂದಾಗೆ ಮಾಡುವಂಥದ್ದು. ಹಾಗೆ ಅಲ್ಲಿ ಹೋಯ್ತು. ಈಗ ಮಾರ್ಕ್ಸ್ ಕೊಡ್ತಾ ಹೋದ್ರೆ ಕೃಷ್ಣ ಹೇಳಿದಾಗ ಎಂತೆಲ್ಲ ಮಾಡ್ತಿದ್ದಾರೆ ನೋಡುವ. ಎಸ್, ಈಗ ನೆಕ್ಸ್ಟ್ ಬರುವಂಥದ್ದು ಪ್ರತ್ಯಾಹಾರ. ಪ್ರತ್ಯಾಹಾರ ಪ್ರತ್ಯಾಹಾರ ಅಂದ್ರೆ ಎಂತ? ಪ್ರತ್ಯಾಹಾರ ಅಂದ್ರೆ ನಮ್ಮ ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳಿಂದ ದೂರ ಇಡುವಂಥದ್ದು. ಆದ್ರೆ ನೋಡಿ, ಎಲ್ಲ ಧ್ಯಾನದ ಯಾರೆಲ್ಲ ಸೋಕಾಳ್ ಗುರುಗಳಿದ್ದಾರೆ ಅವರು ಎಲ್ಲರೂ ಇಂದ್ರಿಯ ಸುಖ ಮಾಡ್ತಾ ಇದ್ದಾರೆ, ಹಾಗಾಗಿ ಪ್ರತ್ಯಾಹಾರ ಮಾಡ್ತಾ ಇಲ್ಲ. ನೆಕ್ಸ್ಟ್ ಧಾರಣ ಅಂದ್ರೆ ಡಿಸಿಪ್ಲಿನ್ಸ್ ಈಸ್ ಮೆಂಟಲ್ ಆಕ್ಟಿವಿಟೀಸ್ ಅಂಡ್ ಬಿಕಮ್ ಸಿಚುಯೇಟೆಡ್ ಇನ್ ಟ್ರಾನ್ಸ್ ಅವಾಯ್ಡ್ ಆಫ್ ಆಲ್ ಮೆಟೀರಿಯಲ್ ಡಿಸೈರ್ಸ್. ಅಂದ್ರೆ ಎಲ್ಲ ಭೌತಿಕ ಇಚ್ಛೆಗಳನ್ನು ಯಾವುದಿರಬಾರ್ದಂತೆ ಧಾರಣ ಅಂದ್ರೆ ಕೃಷ್ಣನ ಫಿಕ್ಸಿಂಗ್. ಧಾರಣ ಅಂದ್ರೆ ನಮ್ಮ ಮನಸ್ಸನ್ನು ಕೃಷ್ಣನ ಆಕಾರಕ್ಕೆ ನಾವು ಫಿಕ್ಸ್ ಮಾಡಬೇಕು. ಆದ್ರೆ ಎಲ್ಲ ಮೆಡಿಟೇಷನ್ ಅವರು ದೇವರಿಗೆ ಆಕಾರ ಇಲ್ಲ ಅಂತ ಹೇಳ್ತಾರೆ, ರೂಪ ಇಲ್ಲ ಅಂತ. ಹಾಗೆ ಅಲ್ಲಿ ಕೂಡ ಹೋಯ್ತು, ಅಲ್ಲಿ ಕೂಡ ಅದು ಧಾರಣ ಮಾಡ್ತಾ ಇಲ್ಲ. ಮತ್ತೆ ಲಾಸ್ಟಿಗೆ ಧ್ಯಾನ. ಧ್ಯಾನ ಅಂದ್ರೆ ಅಂತ, ಆಸ್ ಎ ಲ್ಯಾಂಪ್ ಇನ್ ವಿಂಡ್ಲೆಸ್ ಪ್ಲೇಸ್ ಡಸ್ ನಾಟ್ ವೇವರ್. ಈಗ ಈ ದೀಪ ಅಲ್ಲಿ ಗಾಳಿ ಇಲ್ಲದಿದ್ರೆ ಎಂತಾಗ್ತದೆ, ಅದು ಶೇಕ್ ಆಗುದಿಲ್ಲ, ಒತ್ತಾ ಇರ್ತದೆ. ಅದೇ ರೀತಿ ಯಾರು ಈ ಧ್ಯಾನ ಮಾಡ್ತಾನೆ ಅವ ಟೋಟಲಿ ಸ್ಟಡಿ ಇರ್ಬೇಕಂತೆ. ಅಂದ್ರೆ ಇದಕ್ಕೆ ಹೇಳುವಂಥದ್ದು ಧ್ಯಾನ ಅಂದ್ರೆ ಇಂಟೆನ್ಸಿಫೈಡ್ ಮೆಡಿಟೇಷನ್ ಆನ್ ದಿ ಲಾರ್ಡ್, ಭಗವಂತನಲ್ಲಿ ಟೋಟಲ್ ಇಂಟೆನ್ಸಿಫೈಡ್. ನೆಕ್ಸ್ಟ್ ಲಾಸ್ಟ್ ಇದು ಸಮಾಧಿ. ಸಮಾಧಿ ಅಂದ್ರೆ ಒನ್ ಇಸ್ ನೆವರ್ ಶೇಕನ್ ಈವನ್ ದ ಮಿಡ್ಸ್ಟ್ ಆಫ್ ದ ಗ್ರೇಟ್ ಡಿಫಿಕಲ್ಟಿ. ಇದಕ್ಕೆ ಎಕ್ಸಾಂಪಲ್ ಶಮಿಕ ಋಷಿ. ಪರೀಕ್ಷಿತ್ ಮಹಾರಾಜ್ ಹಾವು ಹಾಕುವಾಗ ಅವರಿಗೆ ಗೊತ್ತೇ ಆಗಲಿಲ್ಲ, ಅವರು ಟೋಟಲ್ ಸಮಾಧಿ ಸ್ಟೇಜಲ್ಲಿ ಇದ್ರು. ಅಂದ್ರೆ ಕಂಪ್ಲೀಟ್ ಅಬ್ಸಾರ್ಪ್ಷನ್. ಸಮಾಧಿ ಅಂದ್ರೆ ಟೋಟಲ್ ಯಾರಲ್ಲಿ? ಕೃಷ್ಣನಲ್ಲಿ. ಅವರು ಶೂನ್ಯ ಆದಿದೆಲ್ಲ ಹೇಳ್ತಾರೆ, ಇಲ್ಲ. ಹಾಗಾಗಿ ಇದು ಯಾವುದು ಮಾಡುದಿಲ್ಲ ಎಂಟರಲ್ಲಿ. ಮತ್ತೆ ಎಂತ ನಾವು ಇದು ಎಂತ ಹೇಳುವಂಥದ್ದು, ಧ್ಯಾನ ಹೇಳ್ತಾರೆ ಎಲ್ಲರೂ. ಧ್ಯಾನ ಅಂದ್ರೆ ಕೃಷ್ಣ ಹೇಳಿದಾಗೆ ಎಂಟನ್ನು ಮಾಡ್ಬೇಕು. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಹೈಯೆಸ್ಟ್ ಅಥಾರಿಟಿ ಅಲ್ಲ, ಈ ಬೋಗಸ್ ಗುರುಗಳ ಹೈಯೆಸ್ಟ್ ಅಥಾರಿಟಿ. ಜನರೆಲ್ಲ ಈ ಗುರುಗಳು ಅಂತ ಹೇಳ್ತಾರೆ, ಕೃಷ್ಣನನ್ನು ಬದಿಗಿಟ್ಟಿದ್ದಾರೆ. ಹಾಗಾಗಿ ಪ್ರಭುಪಾದ ಹೇಳುವಂಥದ್ದು ಇದು ಸರಿ ಅಲ್ಲ. ನಾವು ಕೃಷ್ಣನ ಫಾಲೋ ಮಾಡಬೇಕು. ಎಸ್, ನಿಮಗೆ ಧ್ಯಾನ ಮಾಡಲಿಕ್ಕೆ ಇಚ್ಛೆ ಇದ್ರೆ ಈ 8 ಫಾಲೋ ಮಾಡಿ. ಮತ್ತೆ ಈ 8 ಫಾಲೋ ಮಾಡಲಿಕ್ಕೆ ತುಂಬಾ ಕಷ್ಟ. ಯಾಕೆಂದ್ರೆ
ಧ್ಯಾನ ಅನ್ನೋದು ಈ ಯುಗಕ್ಕೆ ಅಲ್ಲ, ಅದು ಸತ್ಯ ಯುಗಕ್ಕೆ. ಸತ್ಯಯುಗದಲ್ಲಿ ಧ್ಯಾನ, ಕಲಿಯುಗಕ್ಕೆ ಅಲ್ಲ. ಮತ್ತೆ ವಾಲ್ಮೀಕಿ ಮಹರ್ಷಿ ಅಂತಂದ್ರೆ 60,000 ವರ್ಷ ಧ್ಯಾನ ಮಾಡಿ ಮತ್ತೆ ಅವರಿಗೆ ಸಾಕ್ಷಾತ್ಕಾರ ಆಯಿತು. ಯಾಕಂದ್ರೆ ಸತ್ಯಯುಗದಲ್ಲಿ 1,00,000 ವರ್ಷ ಬದುಕ್ತಾ ಇದ್ರು ಜನರು. ನಮಗೆ ಅಷ್ಟು ಟೈಮ್ ಇಲ್ಲ. ಮತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಸತ್ಯ ಹೇಳುವವರಿದ್ರು, ಕಲಿಯುಗದಲ್ಲಿ ಎಲ್ಲ ಸುಳ್ಳು ಹೇಳುವವರು. ಸತ್ಯಯುಗದಲ್ಲಿ ಫುಲ್ ಕಾಡುಗಳಿತ್ತು, ಈಗೆಲ್ಲ ಕಾಡು ನಾಶ ಆಗಿ ಸಿಟಿ ಆಗಿದೆ. ಹಾಗಾಗಿ ಧ್ಯಾನ ಅನ್ನೋದು ಈ ಯುಗಕ್ಕೆ ಅಲ್ಲ. ಸಾರಿ, ಓಕೆ. ಈ ಯೋಗ ವ್ಯವಸ್ಥೆಯನ್ನು ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ? ಎಸ್. ಈಗ ನಿಮ್ಮಲ್ಲಿ ಪ್ರಶ್ನೆ, ದಯವಿಟ್ಟು ಹೇಳ್ಬೋದು. ಹೊಸ ಸ್ಟೂಡೆಂಟ್ಸ್ ಹೇಳಿ, ಹಳೆ ಸ್ಟೂಡೆಂಟ್ಸ್ ಅಲ್ಲ. ಓಕೆ, ಎಸ್, ದಯವಿಟ್ಟು. ಈಗ ಇಷ್ಟೆಲ್ಲ 8 ಅಷ್ಟಾಂಗ ಯೋಗ ನಾವು ಹೇಳಿ ಆಯ್ತು, ನೀವು ಮಾಡಲು ಸಿದ್ಧರಿದ್ದೀರಾ? ದಯವಿಟ್ಟು ಹೇಳ್ಬೋದು. ಎಸ್, ಹರೇ ಕೃಷ್ಣ, ಮಾತಾಡಿ. ಅನ್ಮ್ಯೂಟ್ ಆಗಿದೆ, ಎಲ್ಲರೂ ಮಾತಾಡ್ಬೋದು. ದಯವಿಟ್ಟು ತಿಳಿಸಿ. ಹರೇ ಕೃಷ್ಣ. ಎಸ್, ಹೆಸರೇ, ಒಬ್ಬೊಬ್ಬರದ್ದು ಹೆಸರು ಹೇಳಿ ಕಳಿಬೇಕಾ? ನೋಡಿ, ಅನ್ಮ್ಯೂಟ್ ಆಗಿದೆ, ನೀವು ಹೇಳ್ಬೋದು. ನೀವು ಇದನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದೀರಾ? ಅಷ್ಟಾಂಗ ಯೋಗ ಆದಷ್ಟು ಮಾಡ್ತಾ ಇದ್ದೀವಿ. ಆದಷ್ಟು ಮಾಡ್ತಾ ಇದ್ದೀರಾ? ಓಕೆ, ಎಸ್. ಬೇರೆಯವರು? ಎಸ್, ದಯವಿಟ್ಟು ಮಾತಾಡಿ. ಹರೇ ಕೃಷ್ಣ ಸ್ವಾಮೀಜಿ. ಈ ಅಷ್ಟಾಂಗ ಮಾಡೋದು ತುಂಬಾ ಕಷ್ಟ, ಅಸಾಧ್ಯ ಈ ಕಾಲದಲ್ಲಿ. ಓಕೆ, ಓಕೆ. ಎಸ್, ಬೇರೆಯವರು? ಎಸ್, ಬೇರೆಯವರು? ಹೌದು ಸರ್, ಈಗ ಇಷ್ಟು ಎಲ್ಲ ಮಾಡೋದು ಕಷ್ಟ ಸರ್. ಆದ್ರೆ ದೇವರ ಜಪದ ಮೂಲಕ ಮಾತ್ರ ನಾವು ಧ್ಯಾನವನ್ನು ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ ನನಗೆ. ಓಕೆ, ಓಕೆ, ವೆರಿ ಗುಡ್ ಆನ್ಸರ್. ಎಸ್, ಬೇರೆಯವರು? ಎಸ್, ಎಸ್, ಬೇರೆಯವರು ಮಾತಾಡಿ. ನೋಡಿ, ನಿಮ್ಮ ಎಂತ ನಿಮ್ಗೆ ಮಾಡ್ಲಿಕ್ಕೆ ಆಗುದಾದ್ರೆ ಆಯ್ತು ಅಂತ ಹೇಳಿ, ಇಲ್ಲದೆ ಇಲ್ಲ ಅಂತ. ಎಲ್ಲರೂ ಮಾತಾಡಿ, ಹೊಸ ಸ್ಟೂಡೆಂಟ್ಸ್ ಎಲ್ಲ. ಅಷ್ಟಾಂಗ ಯೋಗ. ಹರೇ ಕೃಷ್ಣ. ಹಾ, ಹೇಳಿ. ಇನ್ನು ಮಾನಸಿಕವಾಗಿ ರೆಡಿ ಆಗಿಲ್ಲ. ಇನ್ನು ಈ ಭಗವದ್ಗೀತೆ ಎಲ್ಲ ಕೇಳಿದ ನಂತರ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆಯಾ ಅದನ್ನ ಅಳವಡಿಸ್ಕೊಳ್ಬಹುದು ಅಂತ ಅನ್ಸುತ್ತೆ ನನಗೆ ಈಗ. ಓಕೆ, ಓಕೆ. ಎಸ್, ಬೇರೆಯವರು? ಎಸ್, ದಯವಿಟ್ಟು ಮಾತಾಡಿ ಎಲ್ಲರೂ. ಎಸ್, ಹೊಸ ಸ್ಟೂಡೆಂಟ್ಸ್ ಎಲ್ಲ ಮಾತಾಡಿ ದಯವಿಟ್ಟು. ಇದು ಮಾಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ. ಮತ್ತೆ ಇದನ್ನು ನೀವು ಹೇಳಿದ್ರೆ ನಾನು ಮುಂದೆ ಹೋಗುದಿಲ್ಲ, ಇಲ್ಲೇ ಇರ್ತೇನೆ ಅಷ್ಟೇ. ಸ್ಟಕ್ ಗಾಡಿ ಮುಂದೆ ಹೋಗುದಿಲ್ಲ, ಮತ್ತೆ ಕ್ಲಾಸ್ ಮಾಡುದಿಲ್ಲ ನಾನು. ದಯವಿಟ್ಟು ನೀವು ಹೇಳ್ಬೇಕು ನಿಮ್ಮ ಅಭಿಪ್ರಾಯ. ಎಸ್, ದಯವಿಟ್ಟು ಅನ್ಮ್ಯೂಟ್ ಮಾಡಿ. ನೋಡಿ, ಅನ್ಮ್ಯೂಟ್ ಆಗಿ ಓಪನ್ ಅನ್ಮ್ಯೂಟ್ ಮಾಡಿದ್ದೇನೆ, ದಯವಿಟ್ಟು ತಿಳಿಸಿ. ಎಸ್, ಹರೇ ಕೃಷ್ಣ. ನೋಡಿ, ಮುಂದೆ ಹೋಗುದಿಲ್ಲ ನಾನು, ಕ್ಲಾಸ್ ಮಾಡುದಿಲ್ಲ ನೀವು ಹೇಳದಿದ್ರೆ. ದಯವಿಟ್ಟು ತಿಳಿಸಿ, ಆಗ್ತದೆ ಇಲ್ವಾ ಅಂತ. ಹರೇ ಕೃಷ್ಣ ಸ್ವಾಮೀಜಿ, ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈ ಅಷ್ಟಾಂಗ ಯೋಗದಲ್ಲಿ ಕೆಲವುಗಳನ್ನ ನಮ್ಗೆ ಆಗುವಂಥದ್ದನ್ನ ನಾವು ಒಂದೊಂದು ಲೈನ್ ಅಲ್ಲಿ ಏನಿದೆ ಅದರಲ್ಲಿ ಯಾವ್ದಾದ್ರು ಒಂದನ್ನ ನಾವು ತಗೊಂಡು ಸಾಧನೆ ಮಾಡ್ಬೋದು ಅಂತ ನನ್ಗನ್ಸುತ್ತೆ. ಎಲ್ಲಾನು ಮಾಡಕ್ ಅಸಾಧ್ಯ, ಯಾವ್ದಾದ್ರು ಒಂದು ಲೈನ್ ತಗೊಂಡು ಅದನ್ನ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಬಹುದು. ಬೇರೆಯವರು? ಎಸ್, ದಯವಿಟ್ಟು ಮಾತಾಡಿ. ಹರೇ ಕೃಷ್ಣ. ಹೇಳಿ. ಮುಂದೆ ಪ್ರಯತ್ನ ಪಡ್ತೀರಿ, ನಾವು ಪ್ರಯತ್ನ ಮಾಡ್ತೀರಿ. ಓಕೆ, ಎಸ್. ಬೇರೆಯವರು? ಎಸ್, ದಯವಿಟ್ಟು. ಪ್ರಯತ್ನ ಪಡ್ತಾರಂತ. ಓಕೆ, ಎಸ್. ಬೇರೆಯವರು? ಎಸ್, ದಯವಿಟ್ಟು ಮಾತಾಡಿ. ನೋಡಿ, ಟೈಮ್ ವೇಸ್ಟ್ ಆಗ್ತದೆ, ಮುಂದೆ ಹೋಗುದಿಲ್ಲ ನಾನು, ಅದಕ್ಕೆ ಹೇಳುವಂಥದ್ದು. ನಿಮಗೆ ಲಾಸ್. ನನ್ನ ಕ್ಲಾಸ್ ಮತ್ತೆ ಯಾರು ಮಾತಾಡೋದಿಲ್ಲ. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಒಬ್ಬೊಬ್ರದ್ದು ಹೆಸರು ಕರಿಬೇಕಾ? ದಯವಿಟ್ಟು. ಓಕೆ, ನಿಮಗೆ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲದ ನಾವು ಎಂತ ಮಾಡ್ಬೋದು? ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಎಸ್, ಓಕೆ. ಈಗ ನನ್ನ ಪ್ರಶ್ನೆ ಇದ್ದದ್ದು, ಈ ಯೋಗ ವ್ಯವಸ್ಥೆಯನ್ನು ಪ್ರಯತ್ನಿಸಲು ನೀವು ಸಿದ್ಧರಿದ್ದೀರಾ? ಈ ಅಷ್ಟಾಂಗ ಯೋಗ ಅಂದ್ರೆ ಕರೆಕ್ಟ್ ಕೃಷ್ಣ ಹೇಳಿದ ಹಾಗೆ ಆ 8 ನಾನು ಈಗ ನಿಮಗೆ ಹೇಳಿದ್ದೇನೆ, ಸಿದ್ಧರಿದ್ದೀರಾ? ಈಗ ನಾವು ನೋಡಿ, ನಾವು ಕಾಡಲ್ಲಿ ಇರಲಿಲ್ಲ, ನನಗೆ ಕಾಡಲ್ಲಿ ಇದು ಗೊತ್ತಿಲ್ಲ.
ಕಾಡಲ್ಲಿ ಇದ್ದವರು, ಯಾಕಂದ್ರೆ ಧ್ಯಾನ ಅಂದ್ರೆ ಕಾಡಲ್ಲಿ ಇರ್ಬೇಕು. ಧ್ಯಾನ ಅಂದ್ರೆ ಕಾಡಲ್ಲಿ ಇದ್ದು ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಕಾಡಲ್ಲಿ ಯಾರಿದ್ದಾರೆ ಅವ್ರನ್ನ ನಾವು ಕೇಳುವ. ಈಗ ಹೇಗಂದ್ರೆ ಸಪೋಸ್ ನಿಮ್ಗೆ ಈಗ ನಿಮ್ಮ ಮಗನನ್ನು ಒಂದು ಡಾಕ್ಟರ್ ಮಾಡಿಸ್ಬೇಕು, MBBS ಕಾಲೇಜಿಗೆ ಸೇರಿಸ್ಬೇಕು. ಆಗ ನೀವು ಯಾರ ಹತ್ರ ಕೇಳ್ತೀರಿ? ನೀವು ಕೇಳುವಂಥದ್ದು ಯಾರು MBBS ಮಾಡಿದಾರೆ ಅವ್ರ ಹತ್ರ ಹೋಗಿ ಕೇಳ್ತೀರಿ. ಆಗ ಅವ್ರು ಹೇಳ್ತಾರೆ ನೀವು ಹೋಗಿ ಈ ಹೋಟೆಲ್ ಇದು ಕ್ಲೀನರ್ ಹತ್ರ ಕೇಳೋದಿಲ್ಲ, ಇಲ್ಲದ ಮೆಕ್ಯಾನಿಕ್ ಹತ್ರ ಹೋಗಿ ಕೇಳೋದಿಲ್ಲ, ನೀವು ಡಾಕ್ಟರ್ ಅವರಿಗೆ ಕನ್ಸರ್ನ್ ಪರ್ಸನ್ಗೆ ಹೋಗಿ ಕೇಳ್ತೀರಿ. ಅದೇ ರೀತಿ ನಾವು ಕೂಡ ಎಂತ ಅಂದ್ರೆ ಯಾರು ಕಾಡಲ್ಲಿ ಇದ್ದಾರೆ ಅವರಿಂದ ಕೇಳುವ. ಎಕ್ಸಾಂಪಲ್ ಅರ್ಜುನ ನೋಡಿ, ಅರ್ಜುನ ಫಸ್ಟ್ ಅವನ ಅಂದ್ರೆ ಬ್ರಹ್ಮಚರ್ಯ ಫಸ್ಟಿಗೆ ಅವ ಕಾಡಲ್ಲಿ ಇದ್ದ 20 years. ಅದು ಹಿಂದಿನ ಕಾಲದಲ್ಲಿ ಹಾಗಿತ್ತು. ಈಗ ನಮ್ದು ಸೋಕಾಲ್ ಎಜುಕೇಶನ್ ಫಸ್ಟಿಗೆ ಬೇಬಿ ಸಿಟ್ಟಿಂಗ್, ನರ್ಸರಿ, ಮತ್ತೆ LKG UKG ಸ್ಕೂಲು ಎಲ್ಲವೂ ವೇಸ್ಟ್, ಯೂಸ್ಲೆಸ್. ಯಾಕೆ ಯೂಸ್ಲೆಸ್? ಯಾಕೆಂದ್ರೆ ನಾವು ನಮ್ಮ ಎಲ್ಲ ಡಿಗ್ರಿ ಆಗಿ ಹೊರಗೆ ಬರುವಂಥದ್ದು ನಾವು ಪ್ರಪೋಸ್ ಹೇಳ್ತಾರೆ, ಪ್ರೆಸೆಂಟ್ ಮಾಡರ್ನ್ ಎಜುಕೇಶನ್ ಈಸ್ ಎ ಸ್ಲಾಟರ್ ಹೌಸ್. ಯಾಕೆ ಸ್ಲಾಟರ್ ಹೌಸ್? ಕಸಾಯಿಖಾನೆ. ಯಾಕೆಂದ್ರೆ ಸ್ಟೂಡೆಂಟ್ ಹೊರಗೆ ಬಂದ ಕೂಡಲೇ ಅವ ಪ್ರಾಣಿಯಾಗಿ ವರ್ತಿಸುವಂಥದ್ದು. ಈಗ 22 ವರ್ಷ 23 ವರ್ಷ 21 ವರ್ಷ ಎಜುಕೇಶನ್ ಆಗಿ ಬರ್ತಾನೆ, ಅವ ಪ್ರಾಣಿಯಾಗಿ ವರ್ತಿಸುವಂಥದ್ದು. ಹಾಗಾಗಿ ಯಾವುದು ಯೂಸ್ ಇಲ್ಲ. ಆದ್ರೆ ಹಿಂದಿನ ಕಾಲದ ಗುರುಕುಲ ಎಜುಕೇಶನ್ ಎಂತ ಯೂಸ್ಫುಲ್, ತುಂಬಾ ಯೂಸ್ಫುಲ್. ಗುರು ಡಿಸೈಡ್ ಮಾಡುವಂಥದ್ದು. ಅವು ಬ್ರಾಹ್ಮಣ ಕ್ವಾಲಿಟಿ ಇದ್ರೆ ಬ್ರಾಹ್ಮಣ, ಕ್ಷತ್ರಿಯ ಕ್ವಾಲಿಟಿ ಇದ್ರೆ ಕ್ಷತ್ರಿಯ, ವೈಶ್ಯ ಕ್ವಾಲಿಟಿ ಇದ್ರೆ ವೈಶ್ಯ, ಶೂದ್ರ ಕ್ವಾಲಿಟಿ ಇದ್ರೆ ಶೂದ್ರ. ನೋಡಿ, ಶೂದ್ರ ಕೂಡ ಈಗ ಜನರೆಲ್ಲ ಶೂದ್ರ ಹೇಳ್ತಾರೆ, ಇಲ್ಲ, ಶೂದ್ರ ಕೂಡ ಹೈಯೆಸ್ಟ್ ಕ್ವಾಲಿಟಿ. ಯಾಕೆಂದ್ರೆ ಶೂದ್ರ ಈ ಮೂವರಿಗೆ ಹೆಲ್ಪ್ ಮಾಡ್ತಿದ್ದ, ಬ್ರಾಹ್ಮಣರಿಗೆ, ಕ್ಷತ್ರಿಯರಿಗೆ, ವೈಶ್ಯರಿಗೆ. ಹಾಗಾಗಿ ಉನ್ನತ ಕ್ವಾಲಿಟಿ ಇತ್ತು. ಹಾಗಾದ್ರೆ ಶೂದ್ರಾಗಿ ನಾವು ಪ್ರಭೋದ ಹೇಳುವಂಥದ್ದು ಕಲಿಯುಗ ಅಂದ್ರೆ ಪಂಚಮ, ಲೆಸ್ ದನ್ ಶೂದ್ರನ ಕ್ವಾಲಿಟಿ ಕೂಡ ಇಲ್ಲ. ಹಾಗಾಗಿ ಎಜುಕೇಶನ್ ಸಿಸ್ಟಮ್ ನಮ್ಮನ್ನು ಹಾಗೆ ಮಾಡಿದೆ. ಫಸ್ಟ್ ಆಫ್ ಆಲ್ ಈ ಬ್ರಿಟಿಷರ್ ತಂದ ಎಜುಕೇಶನ್ ಸಿಸ್ಟಮ್. ಬ್ರಿಟಿಷರ್ ಬರುವ ಮುಂಚೆ ಭಾರತದಲ್ಲಿ ಗುರುಕುಲ ಎಜುಕೇಶನ್ ಇತ್ತು. ಆದ್ರೆ ನಾವು ಎಷ್ಟು ಅಡಿಕ್ಟ್ ಆಗಿದ್ದೇವೆ ಅಂದ್ರೆ ಆ ಎಜುಕೇಶನ್ಗೆ, ಆ ಎಜುಕೇಶನ್ ಸರ್ವಸ್ವ ಅಂತ ನಾವು ಭಾವಿಸ್ತೇವೆ. ಇಲ್ಲ ಸರ್, ಯಾಕೆ ಸರ್ವಸ್ವಲ್ಲ? ಯಾಕೆ ಅಂದ್ರೆ ನೀವು ಸಾಯುವಾಗ ನಿಮ್ಮ ಎಜುಕೇಶನ್ಗೆ ವ್ಯಾಲ್ಯೂ ಇಲ್ಲ. ಈಗ ನೀವು ಮರಣದ ಬೆಡ್ಡಲ್ಲಿ ಇದ್ದೀರಿ, ಸಾಯುವ ಸ್ಟೇಜಲ್ಲಿ ಇರುವಾಗ ನಾನು IAS, ಸಾಯುವಾಗ ನೀವು ಹೇಳಿದ್ರು ಕೂಡ ಅದು ಯೂಸ್ ಇಲ್ಲ. ಯಾಕೆ? ನಾನು ಡಾಕ್ಟರ್, ನಾನು PhD, ನಾನು ಇಂಜಿನಿಯರ್, ನಾನು ಪ್ರೊಫೆಸರ್, ನಾನು ಇದು ಯಾವುದು ಯೂಸ್ ಬರುವುದಿಲ್ಲ. ನೆಕ್ಸ್ಟ್ ಲೈಫ್ ಬೇರೆ. ಆದರೆ ಈ ಆಧ್ಯಾತ್ಮಿಕ ಎಜುಕೇಶನ್, ನಮ್ಮ ಗುರುಕುಲ ಎಜುಕೇಶನ್, ಅದು ನೆಕ್ಸ್ಟ್ ಲೈಫ್ಗೆ ಯೂಸ್ ಆಗ್ತದೆ. ಹಾಗಾಗಿ ನೋಡಿ, ಭಾರತದಲ್ಲಿ ಯಾವುದು ಮಾಡಿದ್ರು ಕೂಡ ಅದು ಪರ್ಫೆಕ್ಟ್ ಇತ್ತು. ಆದರೆ ನಾವೀಗ ಎಂತಾಗಿದೆ ಅಂದರೆ ಟೋಟಲಿ ಈ ಪಾಶ್ಚಾತ್ಯ ದೇಶದ ಗುಲಾಮರಾಗಿದ್ದೇವೆ. ಅಂದ್ರೆ ಈಗ ಫ್ರೀಡಮ್ ನಮ್ಗೆ ಸಿಕ್ಕಿದೆ, ಆದರೆ ಎಷ್ಟೋ ವಿಷಯ ನಾವು ಅವರಿಂದ ಈಗ ಕೂಡ ಮಾಡ್ತಾ ಇದ್ದೇವೆ, ಚೇಂಜ್ ಆಗಲಿಲ್ಲ. ಹಾಗಾಗಿ ಇದನ್ನು ನಾವು ಚೇಂಜ್ ಮಾಡಬೇಕು. ಇದನ್ನು ಚೇಂಜ್ ಮಾಡದೆ, ಯಾಕಂದ್ರೆ ನಾವು ಚೇಂಜ್ ಮಾಡುವಂಥದ್ದು ಯಾಕೆ ಅಂದ್ರೆ ಸತ್ತ ಮೇಲೆ ನಮಗೆ ಈ ಆಧ್ಯಾತ್ಮಿಕ ಸಿಗ್ಲಿ ಅಂತ ನಾವು ಚೇಂಜ್ ಮಾಡುವಂಥದ್ದು. ಈ ಎಜುಕೇಶನ್ ನಮ್ಗೆ ಸತ್ತ ಮೇಲೆ ಎಂತ ಸಿಗುವುದಿಲ್ಲ. ನೆಕ್ಸ್ಟ್ ಲೈಫ್ ನಮ್ಮ ಕರ್ಮಾನುಸಾರ, ಈಗ ಈ ಲೈಫಲ್ಲಿ ಪ್ರಭೋದ ಹೇಳ್ತಾರೆ, ಅವು IAS ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಲ್ಲದ್ರೆ PhD ಆಗಿರ್ಬೋದು. ಆದ್ರೆ ನೆಕ್ಸ್ಟ್ ಲೈಫಲ್ಲಿ ಇರುವೆ ಕೂಡ ಆಗ್ಬೋದು, ಮೀನು ಕೂಡ ಆಗ್ಬೋದು, ಮರ ಕೂಡ ಆಗ್ಬೋದು, ಪಕ್ಷಿ ಕೂಡ ಆಗ್ಬೋದು, ಪ್ರಾಣಿ ಕೂಡ ಆಗ್ಬೋದು, ಮನುಷ್ಯ ಕೂಡ ಆಗ್ಬೋದು. ಹೇಳಿಕೆ ಆಗುವುದಿಲ್ಲ. ಅಂದ್ರೆ ಹೇಗೆ ಹೇಳುವಂತಂದ್ರೆ ಈ ಎಂತ ಟೋಟಲಿ ಅದು ಗ್ಯಾಮ್ಲಿಂಗ್ ಅಂದ್ರೆ ನಮ್ಮ ಕರ್ಮಾನುಸಾರ ನಮಗೆ ಸಿಗುವಂಥದ್ದು. ಗ್ಯಾಮ್ಲಿಂಗ್ ಕೆಲವೊಮ್ಮೆ ವಿನ್ ಆಗ್ತಾನೆ, ಹಣ ಹೋಗ್ತದೆ, ಎಲ್ಲ ಸಿಗ್ತದೆ. ಹಾಗಾಗಿ ಸಿಗದೇ ಇರ್ಬೋದು, ಸಿಗದೆ. ಹಾಗಾಗಿ ಅದು ಯಾವುದು ಯೂಸ್ ಇಲ್ಲ, ಇದನ್ನು ನಾವು ತಿಳಿಬೇಕು. ಯೂಸ್ ಇರುವಂತದ್ದು ಈ ಗುರುಕುಲ ಎಜುಕೇಶನ್. ಹಾಗಾಗಿ ಗುರುಕುಲ ಎಜುಕೇಶನ್ ನಲ್ಲಿ ಅವ ಫಸ್ಟ್ 5 ವರ್ಷ ಮನೆಯಲ್ಲಿ ಇದ್ದ, ಮತ್ತೆ 20 ವರ್ಷ ಗುರುಕುಲ ಎಜುಕೇಶನ್ ಕಾಡಲ್ಲಿ ಇದ್ದ. ಹಾಗಾಗಿ ತುಂಬಾ ಸಮಯ ಇದ್ದ. ಅದಾದ್ಮೇಲೆ ಮತ್ತೆ ಕೂಡ ಕಾಡಲ್ಲಿ ಇದ್ದ. ಯಾಕೆ? ಅವರಿಗೆ ವನವಾಸ ಇತ್ತು, ಅಲ್ಲಿ ಕೂಡ ಇದ್ದ. ಹಾಗೆ ತುಂಬಾ ಸಮಯ ಇದ್ದ. ಅವ ಎಂತ ಹೇಳ್ತಾರೆ ನೋಡುವ.
ನಾವು ಯಾವಾಗಲೂ ನೋಡಿ ಈ ರೀತಿ ಯಾವಾಗಲೂ ಇದು ನಮಗೆ ಒಳ್ಳೆಯದು. ಈಗ ನೀವು ಆಧ್ಯಾತ್ಮಿಕದ ಬಗ್ಗೆ ಅಲ್ಲಿ ಈಗ ಪ್ರಾಬ್ಲಮ್ ಎಂತ ಅಂದ್ರೆ ಕಲಿಯುಗದಲ್ಲಿ ಈಗ ಡಾಕ್ಟರ್ ಬಗ್ಗೆ, ಈಗ ನಿಮ್ಮ ಮಗನಿಗೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ನೀವು ಇಂಜಿನಿಯರ್ ಅದೊಂದು ಪ್ರೊಫೆಸರ್ ಹತ್ರ ಹೋಗ್ತೀರಿ. ಡಾಕ್ಟರ್ ಅಂದ್ರೆ ಯಾರು ಡಾಕ್ಟರ್ ಮಾಡಿದ್ರೆ ಅಲ್ಲಿ ಹೋಗ್ತೀರಿ, ಕೇಳ್ತೀರಿ. ಆದ್ರೆ ಆಧ್ಯಾತ್ಮಿಕ ವಿಷಯ ಬರುವಾಗ ಈ ನಾಯಿ ಬೇಕು ಹತ್ರ ಕೇಳುವಂಥದ್ದು, ಇದು ಸಮಸ್ಯೆ ಭಾರತದ ದೊಡ್ಡ ಸಮಸ್ಯೆ ಇದು. ಆಧ್ಯಾತ್ಮಿಕದಲ್ಲಿ ಯಾರಿದ್ದಾರೆ ಅವರಿಂದ ನಾವು ಕೇಳಬೇಕು, ಅವರಿಂದ ನಾವು ಕೇಳಬೇಕು, ಇದು ಆಗುವಂತ ವಿಷಯ. ಹಾಗಾಗಿ ಇಲ್ಲಿ ನೋಡಿ ತುಂಬಾ ಸಮಯ ಕಾಡಲಿದ್ದ ಅವ ಎಂತ ಹೇಳಿದ್ರು ನೋಡುವ. ಅರ್ಜುನ ನೋಡಿ ತುಂಬಾ ಸಮಯ ಕಾಡಲಿದ್ದ, ಮತ್ತೆ ಮಾಮೂಲಿ ಜನ ನೋಡಿ ಶಿವನೊಟ್ಟಿಗೆ ಯುದ್ಧ ಮಾಡಿ ಗೆಲ್ತಾನೆ. ಅವನಿಗೆ ಮತ್ತೆ ಪಶುಪತ ಅಸ್ತ್ರ ಸಿಗ್ತದೆ. ಮತ್ತೆ ಇದು ನೋಡಿ ಸತ್ಯಯುಗದಲ್ಲಿ ನರನಾರಾಯಣ ಋಷಿ, ನರ ಅಂದ್ರೆ ಅರ್ಜುನ, ನಾರಾಯಣ ಅಂದ್ರೆ ಕೃಷ್ಣ. ಅಂದ್ರೆ ಕೃಷ್ಣ ಹೇಳ್ತಾನೆ ಎಲ್ಲಿ ಅಂದ್ರೆ ಈ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ನೀನು ವಿವಸ್ವಾನಿಗೆ ಹೇಳಿದೆ ಅಂತ ಹೇಳ್ತೀಯ ಎಷ್ಟೋ ಕೋಟಿ ವರ್ಷದ ಹಿಂದೆ, ಅದು ನಾನು ಹೇಗೆ ಕನ್ಸಿಡರ್ ಮಾಡುವಂಥದ್ದು? ಅದಕ್ಕೆ ಕೃಷ್ಣ ಹೇಳುವಂಥದ್ದು, ನಾನು ವಿವಸ್ವಾನಿಗೆ ಹೇಳುವಾಗ ನೀನು ಕೂಡ ನನ್ನೊಟ್ಟಿಗೆ ಇದ್ದೀಯ, ಆದ್ರೆ ನಿನಗೆ ಯಾವ್ದು ನೆನಪಿಲ್ಲ, ನನಗೆಲ್ಲವೂ ನೆನಪುಂಟು. ಅಂದ್ರೆ ಅರ್ಜುನ ಕೃಷ್ಣಂದು ನಿತ್ಯ ಇಟರ್ನಲ್ ಅಸೋಸಿಯೇಟ್, ನಿತ್ಯ ಸೇವಕ. ಯಾವಾಗ ಕೃಷ್ಣ ಬರ್ತಾನೆ ಆಗ ಬರ್ತಾನೆ, ಆದ್ರೆ ನಿನ್ಗೆ ಯಾವ್ದು ನೆನಪಿಲ್ಲ. ಹಾಗಾಗಿ ಅರ್ಜುನ ಮಾಮೂಲಿ ಜನ ಅಲ್ಲ. ಈ ನೋಡಿ ಇದು ನರ, ನರ ಅಂದ್ರೆ ಅರ್ಜುನ, ನಾರಾಯಣ ಅಂದ್ರೆ ಕೃಷ್ಣ. ಎಸ್, ಅವ ಎಂತ ಹೇಳಿದ ನೋಡುವ, ನಾವು ಅವನ ಪ್ರಕಾರ ಹೋಗುವ. ಚಂಚಲಮಿಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹ ಮನ್ಯೇ ವಾಯುರಿವಾಸು ದುಷ್ಕರಾಂ. ಕೃಷ್ಣನೇ ಮನಸ್ಸು ಚಂಚಲವಾದದ್ದು, ಪ್ರಭುಕ್ಷವಾದದ್ದು, ಹಠಮಾರಿ ಮತ್ತು ಬಲವಾದದ್ದು. ಅದನ್ನು ನಿಗ್ರಹಿಸುವುದು ಗಾಳಿಯನ್ನು ನಿಯಂತ್ರಿಸೋಕ್ಕಿಂತ ಕಷ್ಟ ಎಂದು ನನಗೆ ತೋರ್ತದೆ. ಹಾಗೆ ಅವ ನಮಸ್ಕಾರ ಮಾಡ್ತಾ ಇದ್ದಾನೆ, ನನಗೆ ಈ ಅಷ್ಟಾಂಗ ಯೋಗ ಆಗ್ತಾ ಇಲ್ಲ. ಈಗ ಅರ್ಜುನನಿಗೆ ಆಗ್ತಾ ಇಲ್ಲ, ನಮ್ಗೆ ಆಗ್ಬೋದ? ಈ ನಾವು ನೋಡಿ, ಇದು ನಾವು ಆರಾಮ್ಸೆ ಕೂಲ್ ಮೈಂಡೆಡ್ ಅಲ್ಲಿ ಮನೆಯಲ್ಲಿ ನಾವು ಯೋಚನೆ ಮಾಡಬೇಕು. ಈಗ ಅಂತ ಹೇಳೋದು ಹರಿಬರಿಯಲ್ಲಿ ಉತ್ತರ ಕೊಡುವುದಲ್ಲ, ಆರಾಮ್ಸೆ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಇಡೀ ದಿವಸ ಯೋಚನೆ ಮಾಡಿ. ಎಸ್, ಅರ್ಜುನ ತುಂಬಾ ಸಮಯ ಕಾಡಲ್ಲಿದ್ದ, ಮತ್ತೆ ಅರ್ಜುನ ನರ, ಮತ್ತೆ ಆ ಶಿವನ ಹತ್ರ ಯುದ್ಧ ಮಾಡಿ ಗೆದ್ದಿದ್ದಾನೆ. ಈ ರೀತಿಯೆಲ್ಲ ನೀವು ಯೋಚನೆ ಮಾಡಿ, ನಾನು ಯಾರು ಅರ್ಜುನ ಎದುರು? ನಾನು ಏನೂ ಅಲ್ಲ, ಮತ್ತೆ ಅರ್ಜುನನಿಗೆ ಆಗುವುದಿಲ್ಲ, ಮತ್ತೆ ನಾನು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ಹಾಗೆ ಇದು ನನ್ನ ದೊಡ್ಡ ಮೂರ್ಖ. ಈ ರೀತಿ ನೀವು ಬರ್ತೀರಿ ಕನ್ಕ್ಲೂಷನ್ಗೆ. ಈ ರೀತಿ ಯೋಚನೆ ಮಾಡಿದ್ರೆ ನೀವು ಕನ್ಕ್ಲೂಷನ್ ಬರ್ತೀರಿ. ಹಾಗಾಗಿ ಅರ್ಜುನ ಹೇಳಿದ್ದಾನೆ ನನಗೆ ಆಗುದಿಲ್ಲ ಕೃಷ್ಣನ ಹತ್ರ ಧ್ಯಾನ ಮಾಡ್ಲಿಕ್ಕೆ, ನಾನು ಕೂಡ ಹೋಗುದಿಲ್ಲ, ನನಗೆ ಕೂಡ ಆಗುದಿಲ್ಲ, ಯಾಕಂದ್ರೆ ನಾನು ಅರ್ಜುನನಿಗಿಂತ ಗ್ರೇಟ್ ಅಲ್ಲ. ಈ ಕನ್ಕ್ಲೂಷನ್ ನಾವು ಬರ್ತೇವೆ. ಹಾಗೆ ನಾವು ಕೂಲಾಗಿ ಯೋಚನೆ ಮಾಡಬೇಕು. ಈಗಲ್ಲ, ಆರಾಮ್ಸೆ ಕೂಲಾಗಿ. ಯಾಕೆಂದ್ರೆ ನಮ್ಮ ಮನಸ್ಸು ಈಗ ನಮ್ಮ ಶತ್ರು ಆಗಿದೆ, ಕೇಳುವುದಿಲ್ಲ. ಈಗ ನಾನು ಹೇಳಿದ್ರು ಕೂಡ ನಿಮ್ಮ ಹತ್ರ ಮಾಡಬೇಡಿ ಅಂತ ನೀವು, ಯಾಕೆಂದ್ರೆ ಮನಸ್ಸು ಕಂಟ್ರೋಲಲ್ಲಿ ಇಲ್ಲ. ಹಾಗಾಗಿ ಮನಸ್ಸನ್ನು ನಾವು ಕಂಟ್ರೋಲ್ ಬರಬೇಕಿದ್ರೆ ಕೃಷ್ಣ ಜನ ನಾವು ಸ್ವಲ್ಪ ಅಡ್ವಾನ್ಸ್ ಆಗಬೇಕು. ಆಗ ನಮಗೆ ಎಸ್ ಕರೆಕ್ಟ್, ಅರ್ಜುನ ಹೇಳುವುದು ಕರೆಕ್ಟ್ ಅಂತ ಆಗ್ತದೆ. ಈಗ ಆಗ್ತಾ ಇಲ್ಲ ನಮಗೆ, ಯಾಕಂದ್ರೆ ವಿಷಯ ಅಷ್ಟೆ. ಹಾಗಾಗಿ ಇವ ಆಗುದಿಲ್ಲ ಅಂತ ಹೇಳಿದಾನೆ, ಮತ್ತೆ ನಾವು ಅವನಿಗಿಂತ ದೊಡ್ಡವರ ಇಲ್ಲ. ಎಸ್, ಈಗ ಭಗವಂತ ಅಂತ ಹೇಳ್ತೇನೆ ನೋಡುವ. ಶ್ರೀಕೃಷ್ಣನ ಹೀಗೆ ಹೇಳಿದನು, ಮಹಾಬಾಹು ಕುಂತಿಯ ಮಗನು ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹು ಕಷ್ಟ, ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ನೋಡಿ, ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಸುಲಭದ ಕೆಲಸ ಈ ಜಪ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ 16 ಮಂತ್ರಗಳು ಆರಾಮ್ಸೆ ನಿಮ್ಮ ಮನಸ್ಸನ್ನು ನಿಗ್ರಹದಲ್ಲಿ ಇಡ್ತದೆ. ಮತ್ತೆ ಯುಗ ಧರ್ಮಕ್ಕೆ ಹರಿನಾಮ ಸಂಕೀರ್ತನ. ಹಾಗಾಗಿ ತುಂಬಾ ಇದು ಪವರ್ಫುಲ್ ಮತ್ತೆ ಯೂಸ್ಫುಲ್. ಮನಸ್ಸಿಗೆ ಕಡಿವಾಣ ಹಾಕಲಾರದವನಿಗೆ ಆತ್ಮ ಸಾಕ್ಷಾತ್ ಕಷ್ಟ. ನೋಡಿ, ನಮ್ಮ ಮನಸ್ಸು ಎಂತಾಗಿದೆ ಅಂದ್ರೆ ಈಗ ನಮ್ಮ ಶತ್ರು ಆಗಿದೆ. ಮನಸ್ಸು ನಮ್ಮನ್ನ ಹ್ಯಾರಾಸ್ ಮಾಡ್ತಾ ಉಂಟು, ಅದು ಬೇಕು ಇದು ಬೇಕು ಇದು ಬೇಕು, ಕೇಳ್ತಾ ಇಲ್ಲ. ಮನಸ್ಸು ಚೂರು ಕೂಡ ಕೇಳ್ತಾ ಇಲ್ಲ. ಹಾಗಾಗಿ ಯಾರಿಗೆ ಮನಸ್ಸಿಗೆ ಕಡಿವಾಣ ಹಾಕ್ಲಿಕ್ಕೆ ಆಗುದಿಲ್ಲ ಅವನಿಗೆ ಆತ್ಮ ಸಾಕ್ಷಾತ್ ಇಲ್ಲ. ಆದರೆ ಯಾರ ಮನಸ್ಸು ನಿಯಂತ್ರಣದಲ್ಲಿ ಇರುತ್ತದೋ ಮತ್ತು ಯಾರು ಯೋಗ್ಯವಾದ ರೀತಿಗಳಲ್ಲಿ ಪ್ರಯತ್ನಿಸೋರು ಅವರಿಗೆ ಯಶಸ್ಸು ಖಂಡಿತ. ಇದು ನನ್ನ ಅಭಿಪ್ರಾಯ, ಇದು ಕೃಷ್ಣ ಹೇಳುವಂಥದ್ದು. ಹಾಗಾಗಿ ನಾವು ನಮ್ಮ ಕೈಯಲ್ಲಿ ಉಂಟು. ನಮಗೆ ಮನಸ್ಸನ್ನು ಶತ್ರು ಕೂಡ ಮಾಡ್ಬೋದು, ಮಿತ್ರ ಕೂಡ ಮಾಡ್ಬೋದು.
ಹಾಗೆ ನಾವು ಯೋಚನೆ ಮಾಡಬೇಕು. ನೋಡಿ, ಮನಸ್ಸು ಸ್ನೇಹಿತ ಅಥವಾ ಶತ್ರು. ಕೃಷ್ಣ ಪ್ರಜ್ಞೆ ತೊಡಗಿದ್ರೆ ಸ್ನೇಹಿತ ಆಗ್ತದೆ, ಹಿಂದೆ ಸುಖ ಮಾಡಿದ್ರೆ ಶತ್ರು ಆಗ್ತದೆ. ಯಾರು ಮನಸ್ಸನ್ನು ಗೆದ್ದಿದ್ದಾನೋ ಅವನಿಗೆ ಮನಸ್ಸು ಬಂಧು ಆಗ್ತದೆ, ಆದರೆ ಹಾಗೆ ಮಾಡದಿರುವವನಿಗೆ ಅವನ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ಆಗ್ತದೆ. ನೋಡಿ, ಈಗ ಶುದ್ಧ ಭಕ್ತರೆಲ್ಲ ಅವರೆಂತ ಮಾಡಿದ್ದಾರೆ, ಮನಸ್ಸನ್ನು, ಈಗ ನಾವು ಟೇಬಲ್ ಅಲ್ಲಿ ಒಂದು ಗ್ಲಾಸ್ ನೀರು ಇಡ್ತೇವೆ, ಅದೇ ರೀತಿ ಅವರು ಮನಸ್ಸನ್ನು ಈಗ ಟೇಬಲ್ ಅಲ್ಲಿ ಇಡ್ತಾರೆ. ಅಂದ್ರೆ ಅವ್ರಿಗೆ ಬೇಕಿದ್ರೆ ಮಾತ್ರ ಅವರು ಟೋಟಲ್ ನಿಗ್ರಹದಲ್ಲಿ ಉಂಟು, ಅವ್ರು ಹೇಳಿದಾಗೆ ಉಂಟು. ನಮ್ದು ಹಾಗೆ ಅಲ್ಲ, ನಮ್ದು ಮನಸ್ಸು ಎಂತ ಹ್ಯಾರಾಸ್ ಮಾಡ್ತದೆ ನಮ್ಮನ್ನು, ಅದು ಇದು. ಈಗ ಮತ್ತೆ ನಾವು ಮನಸ್ಸು ಹೇಳಿದಾಗ ಕೇಳುವಂಥದ್ದು, ಆಕ್ಚುಲಿ ಮನಸ್ಸು ಹೇಳಿದಾಗ ಕೇಳಲಿಕ್ಕಿಲ್ಲ. ಇದು ನಮ್ಮ ದೊಡ್ಡ ಮಿಸ್ಟೇಕ್. ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಕೃಷ್ಣನಿಗೆ ಅರ್ಪಣೆ ಮಾಡಿದ ಮೇಲೆ ಮನಸ್ಸು ನಮ್ಮನ್ನು ಹ್ಯಾರಾಸ್ ಮಾಡೋದಿಲ್ಲ, ಬುದ್ಧಿ ಚುರುಕಾಗ್ತದೆ. ಮತ್ತೆ ಕೃಷ್ಣ ನಮ್ಗೆ ಪರಮಾತ್ಮನಾಗಿದ್ದಾನೆ, ಅವ ಇನ್ಸ್ಟ್ರಕ್ಟ್ ಮಾಡ್ತಾನೆ. ಈಗೆಂತಾಗಿದೆ, ನಮಗೆ ಭಗವಂತನ ಇನ್ಸ್ಟ್ರಕ್ಷನ್ ಇಲ್ಲ, ನಾವು ನಮಗೆ ಮನಸ್ಸು ಇಚ್ಛಾ ಇದ್ದಾಗೆ ಮಾಡುವಂಥದ್ದು ಇಲ್ಲ. ಅದಕ್ಕೆ ನಾವು ಸಾಧು ಸಂಘ ಮಾಡಬೇಕು, ಭಕ್ತರ ಸಂಘ ಮಾಡಬೇಕು. ಆಗ ಭಕ್ತರ ಮಾರ್ಗದರ್ಶನ ನಮ್ಗೆ ಗೊತ್ತಾಗ್ತದೆ, ಈಗ ಮಾಡು 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 ಹಾಗೆ ಮಾಡಿ 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 ನಾವು ಒಂದು ಪರ್ಫೆಕ್ಷನ್ಗೆ ಬರ್ತೇವೆ. ಪರ್ಫೆಕ್ಷನ್ ಬಂದ ಮೇಲೆ ಪರಮಾತ್ಮ ಆಕ್ಟಿವ್ ಆಗ್ತಾನೆ. ಪರಮಾತ್ಮ ಆಕ್ಟಿವ್ ಆದ ಮೇಲೆ ಪರಮಾತ್ಮ ನಮ್ಗೆ ಗೈಡ್ ಮಾಡ್ತಾನೆ, ಹೀಗೆ ಮಾಡು ಹೀಗೆ ಮಾಡು ಹೀಗೆ ಮಾಡು ಅಂತ. ಅಂದ್ರೆ ಪರಮಾತ್ಮ ಗೈಡ್ ಮಾಡೋದು ಯಾವಾಗ ಅಂದ್ರೆ ಅದಕ್ಕೆ ಹೇಳುವಂಥದ್ದು ಸಾಕ್ಷಾತ್ಕಾರ, ರಿಯಲೈಸೇಷನ್. ಈಗ ನಮಗೆ ರಿಯಲೈಸೇಷನ್ ಇಲ್ಲದೆ ನಾವು ಎಂತ ಹೇಳಿದ್ರು ಕೂಡ ಪ್ರಯೋಜನ ಇಲ್ಲ, ಯಾಕೆಂದ್ರೆ ಅದು ಇನ್ನೊಬ್ಬನಿಗೆ ಎಫೆಕ್ಟ್ ಆಗುದಿಲ್ಲ. ನೋಡಿ, ಎಂತಂದ್ರೆ ನಾವು ಹೇಳಿದ್ದು ಇನ್ನೊಬ್ಬನ ಹೃದಯಕ್ಕೆ ಟಚ್ ಆಗ್ಬೇಕು. ಟಚ್ ಆಗ್ಬೇಕಿದ್ರೆ ನಮ್ಗೆ ಸ್ವಲ್ಪ ಸಾಕ್ಷಾತ್ಕಾರ ಇರ್ಬೇಕು. ಸಾಕ್ಷಾತ್ಕಾರ ಅಂದ್ರೆ ಎಂತ? ಸಾಕ್ಷಾತ್ಕಾರ ಅಂದ್ರೆ ನೋಡಿ, ಈಗ ಸಂಬಂಧ, ಅಭ್ಯುದಯ, ಪ್ರಯೋಜನ. ಸಂಬಂಧ ಅಂದ್ರೆ ನಾನು ಯಾರು, ನಾನು ದೇಹ ಅಲ್ಲ, ನಾನು ಆತ್ಮ. ಸಂಬಂಧ ನನಗೆ ಮತ್ತೆ ಭಗವಂತನಿಗೆ ಏನು ಕನೆಕ್ಷನ್, ಪ್ರಕೃತಿ ಅಂತ, ಇದು ಸಂಬಂಧ. ಇದನ್ನು ತಿಳಿಯುವಂಥ ಸಂಬಂಧ. ಅಭ್ಯುದಯ ಅಂದ್ರೆ ನಾವು ಆ ಸಂಬಂಧವನ್ನು ಗಟ್ಟಿ ಮಾಡುವಂಥದ್ದು, ಜಪ ಮಾಡುವಂಥದ್ದು, ಓದುವಂಥದ್ದು, ಮತ್ತೆ ಈ ಕೀರ್ತನೆ ಮಾಡುವಂಥದ್ದು, ಭಕ್ತರ ಕ್ಲಾಸನ್ನು ಕೇಳುವಂಥದ್ದು, ಸಾಧು ಸಂಘ ಕ್ಲಾಸ್ ಕೇಳುವಂಥದ್ದು, ಈ ರೀತಿ ಇದಕ್ಕೆಲ್ಲ ಹೇಳುವಂಥದ್ದು ಅಭ್ಯುದಯ. ಇದರಿಂದ ಏನು ಪ್ರಯೋಜನ? ಕೃಷ್ಣ ಪ್ರೇಮ. ಹಾಗಾಗಿ ಅಭ್ಯುದಯ ನಮ್ದು ಒಳ್ಳೇದಾದ್ರೆ ಮತ್ತೆ ನಮ್ಗೆ ಎಷ್ಟು ಸರೆಂಡರ್ ಉಂಟು ಅಷ್ಟು ನಮ್ಗೆ ಸಾಕ್ಷಾತ್ಕಾರ ಸಿಗ್ತದೆ. ಅದಕ್ಕೆ ಹೇಳುವಂಥದ್ದು ರಿಯಲೈಸೇಷನ್. ರಿಯಲೈಸೇಷನ್ ಅಂದ್ರೆ ಸಾಧನ ಸಂಘ ಸೇವೆಯಿಂದ ಬರುವಂಥದ್ದು. ಒಳ್ಳೆ ಸಾಧನೆ ಇರಬೇಕು, ಭಕ್ತರ ಸಂಘ ಮಾಡಬೇಕು, ಸೇವೆ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಸೇವೆ ಮಾಡಬೇಕು. ಇದು ಮಾಡ್ತಾ 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 ಕೃಷ್ಣ ನಮ್ಗೆ ಒಳಗಿಂದ ಸಾಕ್ಷಾತ್ಕಾರ ಕೊಡ್ತಾನೆ. ಸಾಕ್ಷಾತ್ಕಾರ ಅಂದ್ರೆ ಎಂತ? ಸಾಕ್ಷಾತ್ಕಾರ ಅಂದ್ರೆ ನಾವು ಕೃಷ್ಣನ ಮಾರ್ಗದರ್ಶನದಲ್ಲಿ ಹೋಗುವಂಥದ್ದು. ಕೃಷ್ಣ ನಮ್ಗೆ ತೋರಿಸಿಕೊಡ್ತಾನೆ. ಅಂದ್ರೆ ಖಾಲಿ ಥಿಯರಿ ಅಲ್ಲ, ಪ್ರಾಕ್ಟಿಕಲ್ ಆಗಿ ಸೇವೆಯಲ್ಲಿ ನಮ್ಗೆ. ಈಗ ಅಂದ್ರೆ ನಾನು ಹೇಳ್ಬೋದು ಸೇವೆ ಮಾಡಿ ಸೇವೆ ಮಾಡಿ. ಈಗ ನಾನು ಸೇವೆ ಮಾಡ್ತಾ ಇದ್ದೇನೆ, ಮಾಡುವಾಗ ನನಗೆ ಗೊತ್ತಾಗ್ತದೆ ಅದರಲ್ಲಿ ಎಷ್ಟು ಆನಂದ ಅಂತ. ಆ ಆನಂದವನ್ನು ನಾನು ಎಂತಾಗ್ತದೆ, ಭಗವಂತ ನನಗೆ ಸ್ವಲ್ಪ ಸ್ವಲ್ಪ ನನಗೆ ರಿಯಲೈಸೇಷನ್ ಕೊಡ್ತಾನೆ. ನಂದು ಎಷ್ಟು ಸರೆಂಡರ್ ಅಷ್ಟೇ. ಹಾಗಾಗಿ ಸಾಕ್ಷಾತ್ಕಾರ ಆಗಬೇಕು. ಹಾಗಾಗಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ ಮೇಲೆ ಎಂತಾಗ್ತದೆ, ಮನಸ್ಸು ನಿಗ್ರಹದಲ್ಲಿ ಬರ್ತದೆ. ಹೀಗೆ ಇಲ್ಲ, ಈಗ ಮನಸ್ಸು ನಮ್ಮ ಶತ್ರು. ಮನಸ್ಸು ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಟೋಟಲಿ ನಮ್ಮನ್ನ ಹ್ಯಾರಾಸ್ ಮಾಡ್ತಾನೆ. ಮನಸ್ಸು ನಮ್ಮ ಶತ್ರು ಆಗಬಾರ್ದು, ಮಿತ್ರ ಆಗ್ಬೇಕು. ಮಿತ್ರ ಆಗ್ಬೇಕಿದ್ರೆ ನಾವು ನಮ್ಮ ಇಂದ್ರಿಯಗಳನ್ನು ಕೃಷ್ಣನ ಸೇವೆಗೆ ತೊಡಗಿಸ್ಬೇಕು. ಋಷಿಕೇಶ, ಇಂದ್ರಿಯಗಳ ಒಡೆಯ ಕೃಷ್ಣ. ಹೀಗೆಂತಾಗಿದೆ, ನಾವು ಇಂದ್ರಿಯಗಳನ್ನು ನಮ್ಮ ಇಂದ್ರಿಯ ಸುಖಕ್ಕೆ ಯೂಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ನಿಜವಾದ ಆ ಸುಖ ಸಿಗ್ತಾ ಇಲ್ಲ. ಹಾಗಾಗಿ ಮನಸ್ಸು ಈಗ ನಮ್ಮ ಶತ್ರು ಆಗಿದೆ. ಎಸ್, ಯೋಗದಲ್ಲಿ ಯಶಸ್ಸು ಸಾಧಿಸಲು ವಿಫಲವಾದ ವ್ಯಕ್ತಿಯ ಗಮ್ಯಸ್ಥಾನ ಯಾವುದು? ನೋಡಿ, ಈ ಕೃಷ್ಣ ಪ್ರಜ್ಞೆ ನೀವು ಸ್ವಲ್ಪ ಮಾಡಿದ್ರು ಕೂಡ ಲಾಸ್ ಇಲ್ಲ. ಯಾಕೆ? ನೆಕ್ಸ್ಟ್ ಲೈಫಲ್ಲಿ ಈಗ ನಿಮ್ದು 1% ಆಗಿದ್ರೆ 2% ಇಂದ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಲೈಫ್.
ಆದ್ರೆ ಈಗ ನೀವು ಭೌತಿಕವಾಗಿ ಡಾಕ್ಟರ್, ಭೌತಿಕವಾಗಿ ನೀವು ಈಗ ಪ್ರೊಫೆಸರ್, ಭೌತಿಕವಾಗಿ ನೀವೀಗ IAS ಆಫೀಸರ್, ನೆಕ್ಸ್ಟ್ ಲೈಫಲ್ಲಿ ಬೇರೆ, ಇದು ಯಾವುದು ಕಂಟಿನ್ಯೂ ಆಗುದಿಲ್ಲ. ಆದ್ರೆ ಭಕ್ತಿಯಲ್ಲಿ ನೀವು ಸ್ವಲ್ಪ ಧರ್ಮಸ್ಯ ತ್ರಾಯತೋ ಮಾಹಿತೋಪಾಯ, ಅಂದ್ರೆ ಸ್ವಲ್ಪ ನೀವು ಮಾಡಿದ್ರು ಕೂಡ ನೆಕ್ಸ್ಟ್ ಲೈಫಲ್ಲಿ ಎಲ್ಲಿ ಎಷ್ಟು ಸ್ವಲ್ಪ ಮಾಡಿದ್ರಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಹಾಗೆ ಲಾಸ್ ಇಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ. ಈಗ ನೋಡಿ 41ನೇ ಶ್ಲೋಕ, ಯೋಗ ಭ್ರಷ್ಟನು ಪುಣ್ಯಜೀವಿಗಳ ಲೋಕಗಳಿಗೆ ಬಹುಕಾಲ ಸಂತೋಷವಾಗಿದ್ದು ಅನಂತರ ಧರ್ಮಾತ್ಮನ ಮನೆಯಲ್ಲಿ ಅಥವಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತಾನೆ. ಈಗ ನೀವು ಸ್ವಲ್ಪ ಮಾಡಿ ಸತ್ರೆ ನೆಕ್ಸ್ಟ್ ಲೈಫಲ್ಲಿ ಎಂತಾಗ್ತದೆ, ಧರ್ಮಾತ್ಮನ ಮನೆಯಲ್ಲಿ ಇಲ್ಲದ್ರೆ ಶ್ರೀಮಂತ ಕುಟುಂಬದಲ್ಲಿ ಹುಡ್ತಾನೆ. ಈಗ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರೆ ನಿಮ್ಗೆ ಹಣದಿಂದ ಹೋಗ್ಬೇಕಂತ ಇಲ್ಲ, ಆರಾಮ್ಸೆ ನೀವು. ಈಗ ನೋಡಿ ಕೆಲವರಿದ್ದಾರೆ, ಅವರು ತುಂಬಾ ಅವರಿಗೆ ಆಸೆ ಉಂಟು ಭಕ್ತಿಯಲ್ಲಿ, ಆದ್ರೆ ಹೇಳ್ತಾರೆ ನಮ್ಗೆ 10-16 ಗಂಟೆ ಕೆಲಸ ಮಾಡ್ಬೇಕು, ಯಾಕಂದ್ರೆ ಹಣ 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 ಬೇಕಲ್ಲ. ಆಕ್ಚುಲಿ 8 ಗಂಟೆ ಕೆಲಸ ಮಾಡಿದ್ರೆ ಸಾಕು, ಆದ್ರೂ ಕೂಡ ಅವ್ರದ್ದು ಇಚ್ಛೆ ತುಂಬಾ ಜಾಸ್ತಿ ಉಂಟು. ತುಂಬಾ ಜಾಸ್ತಿ ಅಂದ್ರೆ 3 BHK ಮನೆ ಬೇಕು, ದೊಡ್ಡ ಕಾರ್ ಬೇಕು. ಸಿಂಪಲ್ ಆಗಿರುವುದಾದ್ರೆ 8 ಗಂಟೆ ಕೆಲಸ ಸಾಕು. ಆದ್ರೆ 16 ಗಂಟೆ ಅಂದ್ರೆ ಈ ಕತ್ತೆ ತರ ಕೆಲಸ ಮಾಡ್ತಾರೆ ಜನ. ಯಾಕೆಂದ್ರೆ ಒಂದು ಭೌತಿಕ ಇಚ್ಛೆ ಜಾಸ್ತಿ ಉಂಟು, ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಹಾಗೆ ಮಾಡುವಂಥದ್ದು ಕೆಲಸ. ಹೇಗಂದ್ರೆ ಇದೊಂದು ಎಕ್ಸಾಂಪಲ್, ಒಬ್ಬ ಡಿಒಟಿ ಕಾಲೇಜಲ್ಲಿ ಲೆಕ್ಚರರ್ ಆಗಿತ್ತು, ಸಂಬಳ ಒಂದು 35,000 ಇತ್ತು. ದಿವಸದಲ್ಲಿ 3 ಕ್ಲಾಸ್, ಬೆಳಿಗ್ಗೆ 9 ಗಂಟೆ ಹೋಗ್ಲಿಕ್ಕೆ, ಸಂಜೆ 5 ಗಂಟೆಗೆ ರಿಟರ್ನ್. ಶನಿವಾರ ಮಧ್ಯಾಹ್ನ ಅಂತ, ಅಂದ್ರೆ ಸ್ಯಾಟರ್ಡೆ ಸಂಡೇ ಹಾಲಿಡೇ, ಮತ್ತೆ ಗೌರ್ಮೆಂಟ್ ರಜೆಯಲ್ಲಿ ರಜೆ. ಆದ್ರೆ ಅವರ ಇಚ್ಛೆ ಜಾಸ್ತಿ ಇತ್ತು. ಎಂತ ಮಾಡಿದ, ಆ ಕೆಲಸ ಬಿಟ್ಟು ಸಾಫ್ಟ್ವೇರ್ ಕಂಪನಿಗೆ ಸೇರಿದ್ರು ಬ್ಯಾಂಗ್ಳೂರಲ್ಲಿ. 1,20,000 ಸಂಬಳ. ಆದ್ರೆ ಕೆಲಸ ಎಂತ, ಫಸ್ಟಿಗೆ 3 ವರ್ಷ ಲೆಕ್ಚರರ್ ಆಗಿದ್ರು. ಒಂದು ಟೆನ್ಷನ್ ಅಂದ್ರೆ ಹಣ ಇಲ್ಲ ಅಂತ, ಅದೇ ಒಂದು ವ್ಯತೆ. ಇಲ್ಲದ್ರೆ ತುಂಬಾ ಪೀಸ್ಫುಲ್ ಆಗಿದ್ರು, ಭಕ್ತಿಗೆಲ್ಲ ಬರ್ತಿದ್ರು. ಇದಾದ ಮೇಲೆ ಈಗ ಭಕ್ತಿ ಕೂಡ ಬಿಟ್ಟಿದ್ದಾರೆ. 16 ಗಂಟೆ ಕೆಲಸ, ಹಣ ಉಂಟು, ಆದ್ರೆ ಎಂತ ಕತ್ತಿದ್ದಾರೆ. ಹಾಗಾಗಿ ಇದು ಮಾಡುವಂಥದ್ದು ಕಾರಣ ಎಂತ, ಇದು ನಾವೇ. ನಮ್ಗೆ ಸಿಂಪಲ್ ಆಗಿ ಇರ್ಲಿಕ್ಕೆ ಇದು ಸಾಕು, ಅದು ನಮ್ದು ಇಚ್ಛೆ ಜಾಸ್ತಿ ಉಂಟು, ಅದಕ್ಕೆ ನಾವು ಹೋಗುವಂಥದ್ದು. ಅಲ್ಲಿ ನಾವು ಹಣ ಜಾಸ್ತಿ ಸಿಗ್ತದೆ, ಕತ್ತೆದಾರ ಕೆಲಸ ಮಾಡ್ಬೇಕು. ಹಾಗಾಗಿ ಇದು ಇಂಟೆನ್ಷನ್. ಹಾಗಾಗಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರೆ ನಿಮ್ಗೆ ಆ ಕತ್ತೆದಾರ ಕೆಲಸ ಮಾಡುವಂತಹದ್ದು ಇರುವುದಿಲ್ಲ. ಮತ್ತೆ ಎಲ್ಲ ಶ್ರೀಮಂತ ಕುಟುಂಬ ಅಲ್ಲ, ಕೆಲವು ಶ್ರೀಮಂತ ಕುಟುಂಬದವರು ಭಕ್ತಿಯಲ್ಲಿದ್ದಾರೆ. ಈಗ ನಮ್ಮಲ್ಲಿ ತುಂಬಾ ಇದ್ದಾರೆ ಶ್ರೀಮಂತ ಕುಟುಂಬದವರು, ಬರ್ತಾರೆ, ಒಂದು 10-15 ಫ್ಯಾಮಿಲಿ ಉಂಟು, ಒಳ್ಳೆ ಭಕ್ತಿ ಡಿವೋಷನ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಆರಾಮ್ಸೆ ಪೀಸ್ಫುಲ್ ಆಗಿ, ಹಣದ ಯಾವ್ದು ವ್ಯತೆ ಇಲ್ಲ, ಆರಾಮ್ಸೆ ಮಾಡ್ತಾ ಇದ್ದಾರೆ, ತುಂಬಾ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಫ್ಯಾಮಿಲಿ ಅಲ್ಲಿ ಅವರು 64 ಸುತ್ತು ಕೂಡ ಮಾಡ್ತಾ ಇದ್ದಾರೆ ಜಪ, 3 ಕೂಡ. ಹಾಗಾಗಿ ಈ ರೀತಿ ಸಿಗ್ತದೆ ಸ್ವಲ್ಪ ಮಾಡಿದ್ರೆ. ನೋಡಿ ಕೃಷ್ಣ ಎಷ್ಟು ಅಂದ್ರೆ ಎಷ್ಟು ದಯಾಲು, ಅವನಿಗೆ ಎಷ್ಟು ಕರುಣೆ. ಸ್ವಲ್ಪ ಮಾಡಿದ್ರೆ ಇಂಥ ಅವಕಾಶ ಕೊಡ್ತಾನೆ ನೆಕ್ಸ್ಟ್ ಲೈಫಲ್ಲಿ. ನೆಕ್ಸ್ಟ್ 42ನೇ ಶ್ಲೋಕ, ಅಥವಾ ದೀರ್ಘಕಾಲದ ಯೋಗಾಭ್ಯಾಸದ ಅನಂತರ ವಿಫಲನಾಗಿದ್ದಲ್ಲಿ ಅವನು ಧೀಮಂತರಾದ ಆಧ್ಯಾತ್ಮಿಕವಾದಿಗಳ ಕುಟುಂಬದಲ್ಲಿ ಜನಿಸುವನು. ನಿಶ್ಚಯವಾಗಿ ಈ ಜಗತ್ತಿನಲ್ಲಿ ಇಂಥ ಜನ್ಮ ದುರ್ಲಭ ತರವಾದದ್ದು. ತುಂಬಾ ಸಮಯ ಹೇಗೆ ಅಂತ ಅಂದ್ರೆ ಒಂದು 10-15 ವರ್ಷ ಭಕ್ತಿ ಮಾಡ್ತಾ ಇದ್ದ, ಮತ್ತೆ ಮಾಯ ಅಟ್ಯಾಕ್ ಆಯ್ತು, ಮತ್ತೆ ಬಿದ್ದ, ಭಕ್ತಿ ಸ್ಟಾಪ್ ಮಾಡಿದ. ಹಾಗೆ ಎಂತ ಆಗ್ತದೆ, ನೆಕ್ಸ್ಟ್ ಲೈಫಲ್ಲಿ ವೈಷ್ಣವ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಕೂಡ ತುಂಬಾ ಸೀರಿಯಸ್ ಅಂದ್ರೆ ನೋಡಿ, ಈಗ ತುಂಬಾ ಫ್ಯಾಮಿಲಿ ಇದ್ದಾರೆ, ಆದ್ರೆ ಈ ಸೀರಿಯಸ್ ಫ್ಯಾಮಿಲಿ ಅಂದ್ರೆ ಎಂತ, ಇಬ್ಬರು ಕೂಡ ಗಂಡ ಹೆಂಡತಿ ಮದುವೆ ಆಗೋ ಮುಂಚೆ ತುಂಬಾ ಸೀರಿಯಸ್ ಅಂದ್ರೆ ಕೃಷ್ಣ ಪ್ರಜ್ಞೆ ತುಂಬಾ ಸೀರಿಯಸ್. ಮತ್ತೆ ಅಂತ ಸೀರಿಯಸ್ ಇದ್ದವರಿಗೆ ಮಗು ಕೂಡ ಹುಟ್ಟುವಂಥದ್ದು ಸೀರಿಯಸ್ ಆದ ಮಗು ಹುಟ್ಟುತ್ತದೆ. ಸಣ್ಣ ಅಂದ್ರೆ ಹುಟ್ಟಿನಿಂದ ಕೃಷ್ಣ ಪ್ರಜ್ಞೆ, ಇದು ತುಂಬಾ ರೇರ್ ಅಂತೆ ಇಂಥ ಜನ್ಮ. ಹಾಗಾಗಿ ಲಾಸ್ ಇಲ್ಲ, ಸ್ವಲ್ಪ ಮಾಡಿದ್ರೆ ನೆಕ್ಸ್ಟ್ ಲೈಫಲ್ಲಿ ಧರ್ಮಾತ್ಮರ ಮನೆಯಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಸಿಗ್ತದೆ. ತುಂಬಾ ಸಮಯ ಮಾಡಿ ಬಿಟ್ರೆ ಈ ವೈಷ್ಣವ ಫ್ಯಾಮಿಲಿಯಲ್ಲಿ ಸಿಗ್ತದೆ. ಮತ್ತೆ ಫುಲ್ ಮಾಡಿ ಕಂಪ್ಲೀಟ್ ಆದ್ರೆ ವೈಕುಂಠಕ್ಕೆ ನಮಗೆ ಸಿಗ್ತದೆ. ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಲಾಸ್ ಅನ್ನೋದಿಲ್ಲ. ಆದ್ರೆ ನಮ್ಮ ಭೌತಿಕವಾಗಿ ಈಗ ನೋಡಿ, ಈಗ ಎಕ್ಸಾಂಪಲ್, ನಾನು ಕೂಡ ಮುಂಚೆ ಕಂಪನಿಯಲ್ಲಿದ್ದೆ,
ಕಂಪನಿಯಲ್ಲಿ ಎಂತ ಆಯ್ತಂದ್ರೆ ಇರುವಾಗ ಈಗ ಒಂದು ತಿಂಗಳು, ಈಗ ನಾನು ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಇದ್ದದ್ದು. ಮಾರ್ಕೆಟಿಂಗ್ ಹೇಗಂದ್ರೆ ಈಗ ನಮಗೆ ಟಾರ್ಗೆಟ್ ಇರ್ತದೆ ಮಂತ್ಲಿ ಹೀಗೆ ಇರ್ತದೆ. ಹಾಗಾಗಿ ನಮಗೆ ಕ್ಲಸ್ಟರ್ ಬ್ರಾಂಚ್ ಮ್ಯಾನೇಜರ್ಗೆ ನಾವು ರಿಪೋರ್ಟ್ ಮಾಡುವಂಥದ್ದು, ಕೆಲವೊಮ್ಮೆ NSME ಕೂಡ ರಿಪೋರ್ಟ್ ಮಾಡಲಿಕ್ಕೆ ಉಂಟು, ನ್ಯಾಷನಲ್ ಸ್ಟೇಟ್ ಹೆಡ್ಗೆ. ಹಾಗಾಗಿ ನಮ್ಮ ತಿಂಗಳಲ್ಲಿ ನಾವು ಎಂತ ಪರ್ಫಾರ್ಮ್ ಮಾಡಿದ್ದೇವೆ ಅದನ್ನು ನಾವು ತೋರಿಸ್ಬೇಕು. ಈಗ ಹೇಗಂದ್ರೆ ಈಗ ಒಂದು ತಿಂಗಳು, ಈಗ ಸಪೋಸ್ ಟಾರ್ಗೆಟ್ ಒಂದು 10 lakhs ಉಂಟು ಬಿಸ್ನೆಸ್ ಟಾರ್ಗೆಟ್. ಆ ತಿಂಗಳು 40 ಲಕ್ಷ ಮಾಡಿದರೆ ಆ ತಿಂಗಳು 2 ಕ್ಲಾಪ್ ಸಿಗ್ತದೆ. ನೆಕ್ಸ್ಟ್ ಮಂತ್ ನೀವು 1 ಲಕ್ಷ ಮಾಡಿದರೆ ನಿಮಗೆ ತುಂಬ ಕಿರಿಕಿರಿ ಮಾಡ್ತಾರೆ, ಯಾಕೆ ಆಗಲಿಲ್ಲ ಹಾಗೆ. ತುಂಬ ಕಡಿಮೆ ಮಾಡಿದರೆ ನಿಮ್ಮನ್ನು ಡೈರೆಕ್ಟ್ ಟರ್ಮಿನೇಟ್ ಮಾಡುವಂಥದ್ದು. ಅಂದರೆ 0 ಮಾಡಿದರೆ ಟರ್ಮಿನೇಟ್, ಜಾಸ್ತಿ ಮಾಡಿದರೆ ಕ್ಲಾಪ್ ಹೊಡಿತಾರೆ, ಕಡಿಮೆ ಮಾಡಿದರೆ ತುಂಬ ಕಿರಿಕಿರಿ ಮಾಡ್ತಾರೆ, ತುಂಬ ಕಡಿಮೆ ಮಾಡಿದರೆ ಡೈರೆಕ್ಟ್ ಟರ್ಮಿನೇಟ್. ಆದರೆ ಇಲ್ಲಿ ನೋಡಿ, ಇದು ಭೌತಿಕದಲ್ಲಿ ನೀವು ಮಾಡಲೇಬೇಕು, ಮಾಡದಿದ್ರೆ ಅದು ರ್ಯಾಟ್ ರೇಸ್ ಅಂತ ಹೇಳುವಂಥದ್ದು, ನಿಮ್ಮನ್ನು ಟರ್ಮಿನೇಟ್. ಆದರೆ ಕೃಷ್ಣ ನೋಡಿ ಸ್ವಲ್ಪ ಮಾಡಿದ್ರು ಕೂಡ ಇಂಥ ಅವಕಾಶ ಕೊಡ್ತಾನೆ. ಹಾಗಾಗಿ ಯಾರು ಗ್ರೇಟ್? ಈ ಭೌತಿಕದ ಸೋಕಾಲ್ಡ್ ಇವರು ಗ್ರೇಟಾ ಅಲ್ಲ ಕೃಷ್ಣ ಗ್ರೇಟ್? ಹಾಗೆ ನಾವು ನೋಡಿ ಇದೆಲ್ಲ ನಾವು ಕೂಲ್ ಹೆಡ್ಡಲ್ಲಿ ನಾವು ಯೋಚನೆ ಮಾಡಬೇಕು. ತುಂಬ ಕೂಲಾಗಿ ನಾವು ಇದನ್ನು ಭಾವಾರ್ಥವನ್ನೆಲ್ಲ ಓದಬೇಕು. ಹಾಗೆ ನಮ್ಗೆ ಗೊತ್ತಾಗ್ತದೆ ಯಾರು ಗ್ರೇಟ್ ಅಂತ. ನಾವೀಗ ನಮ್ಮ ಪ್ರಕಾರ ಈ ಸೋಕಾಲ್ಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಗ್ರೇಟ್ ಅಂತ ಉಂಟು, ಇಲ್ಲ, ಇದು ಗ್ರೇಟ್ ಅಲ್ಲ. ಯಾಕೆ ಗ್ರೇಟ್ ಅಲ್ಲ? ಯಾಕೆ ಅಂದರೆ ಇದು ಚೇಂಜ್ ಆಗ್ತಾ ಇರ್ತದೆ. ಚೇಂಜ್ ಅಂದರೆ ಒಬ್ಬ ಈಗ ಹೇಳಿದ ಸೈಂಟಿಸ್ಟ್ ಅಂದರೆ ಮುಂಚಿನ ಸೈಂಟಿಸ್ಟ್ ನಾವು ಆಕ್ಸೆಪ್ಟ್ ಮಾಡೋದಿಲ್ಲ. ಹೇಗೆಂದ್ರೆ ಐನ್ಸ್ಟೀನ್, ನ್ಯೂಟನ್, ಪ್ರಭುದ ಹೇಳ್ತಾರೆ, ಅವರು ಅಂದರೆ ಆ್ಯಕ್ಚುಲಿ ಅವರಿಗೆ ದೇವರಲ್ಲಿ ನಂಬಿಕೆ ಇತ್ತು. ಆದರೆ ಈಗ ಅದು ಸೋಕಾಲ್ಡ್ ಸೈಂಟಿಸ್ಟ್ನವರು ಅವರನ್ನು ಆಕ್ಸೆಪ್ಟ್ ಮಾಡೋದಿಲ್ಲ, ಅವ್ರದ್ದು ಓನೆ. ಆದರೆ ಆಧ್ಯಾತ್ಮಿಕದಲ್ಲಿ ಹಾಗೆ ಅಲ್ಲ. ಪ್ರಭುಪಾದ ಯಾರನ್ನು ಫಾಲೋ ಮಾಡುವಂಥದ್ದು? ಪ್ರೀವಿಯಸ್ ಆಚಾರ್ಯ. ಈಗ ವೇದವ್ಯಾಸರು ಹೇಳಿದ್ದು, ಮಧ್ವಾಚಾರ್ಯ ಹೇಳಿದ್ದು, ನಾರದ ಮುನಿ ಹೇಳಿದ್ದು, ಬ್ರಹ್ಮ ಹೇಳಿದ್ದು, ಅದನ್ನೇ ಆಕ್ಸೆಪ್ಟ್ ಮಾಡುವಂಥದ್ದು. ಹಾಗೆ ಇದಕ್ಕೆ ಹೇಳುವಂಥದ್ದು ಡಿಸೆಂಡಿಂಗ್ ಪ್ರೊಸೆಸ್. ಆದರೆ ಈ ಸೋಕಾಲ್ಡ್ ಸೈನ್ಸ್ ಅಸೆಂಡಿಂಗ್ ಪ್ರೊಸೆಸ್. ಅಸೆಂಡಿಂಗ್ ಪ್ರೊಸೆಸ್ ಅಂದರೆ ಅವ್ರು ಚೇಂಜ್ ಆಗ್ತಾ ಇರ್ತದೆ. ಈಗ 120 ವರ್ಷದಿಂದ ಈ ಜನರೇಟರ್ ಅನ್ನು ದೊಡ್ಡದಂತ ಹೇಳಿದರು, ಮತ್ತೆ ಈ ಕಾರ್ ಬಂತು ಅದನ್ನು ದೊಡ್ಡದಂತ ಹೇಳಿದರು, ಮತ್ತೆ ಟಿವಿ ಬಂತು ಟಿವಿಯನ್ನು ದೊಡ್ಡದಂತ ಹೇಳಿದರು. ಆ ಕಾರ್ ಅವರ ಮುಂಚೆ ರೇಡಿಯೋ ಬಂತು, ಅದನ್ನು ದೊಡ್ಡದಂತ ಹೇಳಿದರು. ರೇಡಿಯೋ ಆದಮೇಲೆ ಟೆಲಿವಿಷನ್ ಆದಮೇಲೆ ಈ ಬೇರೆ ನಮ್ದು ವಾಷಿಂಗ್ ಮಿಷಿನ್ ಮತ್ತೆ ನಮ್ದು ರೆಫ್ರಿಜರೇಟರ್, ಅದನ್ನು ದೊಡ್ಡದಂತ ಹೇಳಿದರು. ಮತ್ತೆ ಕಂಪ್ಯೂಟರ್ ಬಂತು, ಅದನ್ನು ದೊಡ್ಡದಂತ ಹೇಳಿದರು. ಮತ್ತೆ ಈ ಮೊಬೈಲ್ ಬಂತು, ಅದನ್ನು. ಈಗ ಈ ಇಂಟರ್ನೆಟ್ ಇದು. ಅಂದರೆ ಚೇಂಜ್ ಆಗ್ತಾ ಇರ್ತದೆ ಅವರು. ಅಂದರೆ ಮುಂದೆ ಹೇಗೆ ನೋಡಿ, ಈ ಸೋಕಾಲ್ಡ್ ಸೈನ್ಸ್ ಅಲ್ಲಿ ಒಬ್ಬನನ್ನು ತೊಳೆದು ಮೇಲೆ ಬರಲಿಕ್ಕೆ, ಆದರೆ ಈ ಆಧ್ಯಾತ್ಮಿಕದಲ್ಲಿ ಒಬ್ಬನಿಗೆ ಕೈ ಕೊಟ್ಟು ಅವನ ಮೇಲೆ ತರುವಂಥದ್ದು. ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೇನೆ, ಇದು ತುಂಬ ಸೂಕ್ತ. ಈಗ ನೋಡಿ, ಈಗ ನಿಮ್ಮ ಸಪೋಸ್ ನಿಮ್ಮ ಹಸ್ಬೆಂಡ್ ಕಂಪನಿಯಲ್ಲಿ ಇದ್ದಾರೆ, ಅವರೊಂದು 20 ವರ್ಷ ಆಯಿತು, ಸಾಧಾರಣ ಒಂದು ಪ್ರಮೋಷನ್ ಸಿಕ್ಕಿದೆ, ಸ್ಯಾಲರಿ ಹೈಕ್ ಕೂಡ ಆಗಿದೆ. ಅವರೊಟ್ಟಿಗೆ ಇನ್ನೊಬ್ಬ ಕೂಡ 20 ವರ್ಷದಿಂದ ಇದ್ದಾನೆ. ಇಬ್ಬರು ಒಂದೇ ರೀತಿ ಕೆಲಸ ಮಾಡುವಂಥದ್ದು. ಆದರೆ ಅವನಿಗೆ ಪ್ರಮೋಷನ್ ಆಯಿತು, ಅವನ ಸ್ಯಾಲರಿ ಕೂಡ ತುಂಬ ಹೈಕ್ ಆಯಿತು, ಇವರಿಗಾಗಲಿಲ್ಲ. ಹಾಗೆಂತಾಗ್ತದೆ, ಅವರು ಟೆನ್ಷನಲ್ಲಿ, ಸಿಟ್ಟಲ್ಲಿ ಆ ಕೆಲಸಗಳು ಬಿಡುವ ಚಾನ್ಸಸ್ ಉಂಟು. ಅಂದರೆ ಎಲ್ಲರಿಗೂ ಬಾಸ್ ಆಗಬೇಕು ಭೌತಿಕ ಲೋಕದಲ್ಲಿ. ಆದರೆ ಆಧ್ಯಾತ್ಮಿಕ ಲೋಕದಲ್ಲಿ ಎಂತ ಅಂದರೆ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈಗ ಕೃಷ್ಣನ ಫ್ರೆಂಡ್ಸ್ ಗೋಪಬಾಲಕರು, ಅವರು ಈ ಓಡುವ ಅಂದರೆ ಕಾಂಪಿಟೇಷನ್, ಕೃಷ್ಣಲ್ಲಿ ಇರ್ತಾನೆ ಜಡ್ಜ್ ಆಗಿ, ಹಾಗೆ ಓಡುವಂಥದ್ದು. ಓಡುವಾಗ ಈಗ ಮಧುಮಂಗಲ್ ಓಡ್ತಾ ಇರುವಾಗ ಹಿಂದೆ ಒಬ್ಬ ಇದ್ದಾನೆ ಸಖ, ಇವ ಅವನನ್ನು ನೋಡುವಂಥದ್ದು, ಏ ಸಖ ಬಾ 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 ಅಂತ ಅವನನ್ನು ಎದುರು ಕಲಿಸುವಂಥದ್ದು. ಮತ್ತೆ ಇವ ಓಡ್ತಾ ಇದ್ದಾನೆ, ಮತ್ತೆ ಅವ ಸಖ ಎಂತ ಇವನ್ ನೋಡುವಂಥದ್ದು, ನೀನು ಬಾ ಬಾ ಅವ. ಹಾಗಾಗಿ ಅಲ್ಲಿ ಎನ್ಕರೇಜ್ಮೆಂಟ್ ಆಧ್ಯಾತ್ಮಿಕದಲ್ಲಿ. ಇಲ್ಲಿ ಹಾಗೆ ಅಲ್ಲ,
ಇಲ್ಲಿ ಓಡ್ತಾ ಇರುವಾಗ ಅವನಿಗೆ ಓಡ್ದು ಅವ ಬೀಳ್ಲಿ, ನಾವು ಹೋಗುವ ಅಂತ. ಇದು ಭೌತಿಕ. ಹಾಗೆ ನೋಡಿ ತುಂಬಾ ವ್ಯತ್ಯಾಸ ಉಂಟು, ಅಜಗಜಾಂತರ ವ್ಯತ್ಯಾಸ ಉಂಟು. ಹಾಗೆ ನಾವು ಇದನ್ನು ತಿಳಿಬೇಕು. ಇದನ್ನು ತಿಳಿಬೇಕಿದ್ರೆ ನಾವು ಭಗವದ್ಗೀತೆಯ ಭಾವಾರ್ಥವನ್ನು ಚಂದ ರೀತಿಯಲ್ಲಿ ನಾವು ಕಲಿಬೇಕು. ಅದು ಕೂಡ ಯಾವುದು ಯಥಾರೂಪ, ಬೋಗಸ್ ಭಗವದ್ಗೀತೆ ಎಲ್ಲ ತುಂಬ ಉಂಟು ಎಡಿಷನ್. ಹಾಗಾಗಿ ಇಂಥ ಭಗವದ್ ನಾವು ಕಲ್ತ್ರೆ ನಮಗೆ ಸಿಗ್ತದೆ, ಕೃಷ್ಣ ಪ್ರಜ್ಞೆ ಸಿಗ್ತದೆ. ಎಸ್ ನೋಡಿ, ಶ್ರೇಷ್ಠ ಯೋಗಿ ಯಾರು? ಈಗ ಹೆಚ್ಚಿನವರು ಇದೊಂದು ದೊಡ್ಡೊಂದು ಮಿಸ್ಟೇಕ್ ಮಾಡುವಂಥ ಜನರು ಅಂದ್ರೆ ಈ ಧಾರಾವಾಹಿ ನೋಡ್ತಾರೆ. ಈ ಧಾರಾವಾಹಿಯಲ್ಲಿ ಈ ಮಹಾಭಾರತ ರಾಮಾಯಣ ಧಾರಾವಾಹಿ ಸೀರಿಯಲ್ ಎಲ್ಲ ಬರ್ತದೆ. ದಯವಿಟ್ಟು ಅದನ್ನು ನೋಡೋದು ಸ್ಟಾಪ್ ಮಾಡಿ. ಯಾಕೆಂದ್ರೆ ಆ ಡೈರೆಕ್ಟರ್ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಹೀರೋ ಆಗಲಿ, ಅವರು ಭಕ್ತರ್ ಅಲ್ಲ. ನೀವು ಅವರ ಜೀವನ ಶೈಲಿಯನ್ನು ನೋಡಿ, ಎಲ್ಲ ಬೇಡದು ಮಾಡ್ತಾ ಇರ್ತಾರೆ. ಹಾಗಾಗಿ ಅವ ಹೇಗೆ ಒಳ್ಳೆಯ ನಾರದ ಮುನಿ ಬಗ್ಗೆ ಒಳ್ಳೆ ಒಪಿನಿಯನ್ ಕೊಡ್ಲಿಕ್ಕೆ ಆಗ್ತದೆ? ನಾರದ ಮುನಿ ಪ್ರಭುಪಾದ ಹೇಳ್ತಾರೆ ಈಸ್ ಅ ರಿಯಲ್ ಹೀರೋ. ಯಾಕೆ ರಿಯಲ್ ಹೀರೋ? ಯಾಕೆ ಅಂದ್ರೆ ನಾರದ ಮುನಿ ಯಾರಿಗೆಲ್ಲ ಅಪ್ರೋಚ್ ಆಗಿದ್ದಾರೆ ಅವರೆಲ್ಲ ಶುದ್ಧ ಭಕ್ತವ ಆಗುವಂಥದ್ದು. ಈಗ ನಿಮ್ಮ ಹತ್ರ ಯಾರಾದ್ರು ಬಂದು ಸಾಲ ಕೇಳ್ತಾರೆ, ನನಗೆ 1 ಲಕ್ಷ ಕೊಡುವ ಅಂತ. ನಿಮ್ಮ ಹತ್ರ ಇರುವಂಥದ್ದು 10,000, ನಿಮಗೆ 1 ಲಕ್ಷ ಕೊಡ್ಲಿಕ್ಕೆ ಆಗ್ತದ? ಇಲ್ಲ. ಅದೇ ರೀತಿ ನಾರದ ಮುನಿ ಪ್ರಹ್ಲಾದ್ ಮಹಾರಾಜ್ಗೆ ಪ್ರೀಚ್ ಮಾಡಿದ್ರು, ಅವರು ಶುದ್ಧ ಭಕ್ತರು. ಧ್ರುವ ಮಹಾರಾಜ್ಗೆ ಪ್ರೀಚ್ ಮಾಡಿದ್ರು, ಅವರು ಶುದ್ಧ ಭಕ್ತರಾದರು. ಮತ್ತೆ ವೇದವ್ಯಾಸರು ಅವರ ಶಿಷ್ಯ, ಮೃಗಾರಿ ಶುದ್ಧ ಭಕ್ತ ಆದರು. ಮತ್ತೆ ಚಿತ್ರಕೇತು, ಮತ್ತೆ ದಕ್ಷನ ಮಕ್ಕಳು, ಯಾರಿಗೆಲ್ಲ ನಾರದ ಮುನಿ ಪ್ರೀಚ್ ಮಾಡ್ತಾರೆ ಅವರೆಲ್ಲ ಶುದ್ಧ ಭಕ್ತರಾಗುವಂಥದ್ದು. ಹಾಗಾಗಿ ನಿಮ್ಮಲ್ಲಿ ಭಕ್ತಿ ಇದ್ರೆ ಇನ್ನೊಬ್ಬರಿಗೆ ನೀವು ಕೊಡ್ಲಿಕ್ಕೆ ಆಗ್ತದೆ. ನಿಮ್ಮಲ್ಲೇ ಭಕ್ತಿ ಇಲ್ಲ, ಮತ್ತೆ ಹೇಗೆ ಕೊಡ್ಲಿಕ್ಕೆ ಆಗ್ತದೆ? ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಇದು ದೊಡ್ಡ ಅಪರಾಧ. ನಾರದ ಮುನಿಯನ್ನು ನಾವು ಖಂಡೆ ಮಾಡುವಂತ ದೊಡ್ಡ ಅಪರಾಧ. ನಿಜವಾದ ಯೋಗಿ ಅಂದ್ರೆ ನಾರದ ಮುನಿ. ಎಸ್ ನೋಡಿ, ಈ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ ಹೀಗೆ ಅಂತಂದ್ರೆ ಇದು ಹೈಯೆಸ್ಟ್ ಅಲ್ಲ, ಹೈಯೆಸ್ಟ್ ಭಕ್ತಿ ಯೋಗ. ಕರ್ಮಯೋಗದಿಂದ ನಾವು ಸ್ಟೆಪ್ ಮೇಲೆ ಹೋಗಿ ಭಕ್ತಿ ಯೋಗಕ್ಕೆ ಅದು ಲೀಡ್ ಆಗ್ತದೆ. ಜ್ಞಾನ ಯೋಗದಿಂದ ಕೂಡ ಅದೇ ಭಕ್ತಿ ಯೋಗ ಲೀಡ್ ಆಗುವಂಥ, ಅಷ್ಟಾಂಗ ಯೋಗದಿಂದ ಕೂಡ ಭಕ್ತಿ ಯೋಗ ಲೀಡ್ ಆಗುವಂಥದ್ದು. ಹಾಗಾಗಿ ಈ ಭಕ್ತಿ ಯೋಗ ಹೈಯೆಸ್ಟ್. ಈ ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ ನಮ್ಮನ್ನು ಭಕ್ತಿ ಯೋಗ ಕಡೆಗೆ ಕೊಂಡೋಗುವಂಥದ್ದು. ಎಸ್, ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ಅಂತರಾತ್ಮನ ಶ್ರದ್ಧವಾನ್ ಭಜತೆ ಯೋ ಮಾಂ ಸಮೇ ಯುಕ್ತಾತ್ಮೋ ಮತಃ. ಯಾರು ಸದಾ ನನ್ನಲ್ಲಿ ಇರುವನು, ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸುವನು, ನನ್ನನ್ನು ಭಜಿಸುವನು, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠ. ಇದು ನನ್ನ ಅಭಿಪ್ರಾಯ. ಹಾಗಾಗಿ ಯಾರು ಸದಾ ಕೃಷ್ಣನ ಸ್ಮರಣೆ ಮಾಡ್ತಾನೆ ಅವನೇ ನಿಜವಾದ ಯೋಗಿ ಅಂತ ನೋಡಿ. ಇದೆಲ್ಲ ಕೃಷ್ಣನ ಫ್ರೆಂಡ್ಸ್. ಅದು ಹೇಳಿದ್ದು ಕಾಂಪಿಟೇಷನ್ ಆಗ್ತದೆ. ಆಗ ಎಂತ ಆಗ್ತದೆ, ಅವು ಹಿಂದೆ ಯಾರನ್ನು ನೋಡಿದ್ರೆ ಎಸ್ ನೀನು ಮುಂದೆ ಹೋಗುವ ಅಂತ, ಮತ್ತೆ ಅವ ಮುಂದೆ ಹೋದವ ನೀನು ಮುಂದೆ ಬಾ ಅಂತ. ಇದು ಅವರ ಕಾಂಪಿಟೇಷನ್. ನಮ್ದು ಇಲ್ಲಿ ಹಾಗೆಲ್ಲ, ನಮ್ದು ಉಲ್ಟಾ. ಯೋಗ ಆಧ್ಯಾತ್ಮಿಕ ಅಭ್ಯಾಸ ನೋಡಿ, ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಯೋಗಾಭ್ಯಾಸಗಳುಂಟು. ಕೃತ ಯದ್ ಆಚರತೋ ವಿಷ್ಣು ತ್ರೇತಾಯಂ ಯಜತೋಮಕೆ ದ್ವಾಪರೇ ಪರಿಚಾರ್ಯಾತ್ಮಕಂ ಕಲತದಾರಿ ಹರಿಕೀರ್ತನ. ಎಸ್, ಈಗ ಇದಕ್ಕೆ ಹೋಗುವ ನಾವು. ಸತ್ಯಯೋಗದಲ್ಲಿ ಭಗವಾನ್ ವಿಷ್ಣು ಮೇಲೆ ಧ್ಯಾನ. ಈಗ ಧ್ಯಾನ ಅನ್ನೋದು ಸತ್ಯಯೋಗ. ಯಾಕೆ? ಸತ್ಯಯೋಗದಲ್ಲಿ 1 ಲಕ್ಷ ವರ್ಷ ಬದುಕ್ತಾ ಇದ್ರು, ಮೊದಲೆಲ್ಲ ಕಾಡುಗಳು ಇತ್ತು. ಹಾಗಾಗಿ ಧ್ಯಾನ ಅನ್ನೋದು ನಿಮ್ಮ ತಲೆಯಲ್ಲಿ ಬಂದ್ರೆ ಅದು ಕಲಿಯುಗ ಅಲ್ಲ, ಅದು ಸತ್ಯಯುಗಕ್ಕೆ. ಸತ್ಯಯುಗದಲ್ಲಿ ಈಗ ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿ ಮತ್ತೆ ಅವರಿಗೆ ಕೃಷ್ಣನ ದರ್ಶನ ಆಯಿತು. ಮತ್ತೆ ಎಲ್ಲ ಕಾಡುಗಳಿದ್ದಾವೆ ಸತ್ಯಯುಗದಲ್ಲಿ. ಮತ್ತೆ ಸತ್ಯಯುಗದಲ್ಲಿ ಎಲ್ಲರೂ ಸತ್ಯ ಹೇಳುವವರಿದ್ದಾರೆ. ಹಾಗೆ ಧ್ಯಾನ ಅಂದ್ರೆ ಸತ್ಯಯುಗ. ನೆಕ್ಸ್ಟ್ ತ್ರೇತಾಯುಗ. ತ್ರೇತಾಯುಗದಲ್ಲಿ ದುಬಾರಿ ಯಜ್ಞ ನಿರ್ವಹಿಸ್ತಾ ಇದ್ರು ನೋಡಿ. ಯಜ್ಞ ಅಂದ್ರೆ ಈಗ ನಾವು ಹೇಳ್ಬೋದು ನಾನು ಕೂಡ ಯಜ್ಞ ಮಾಡ್ತೇನೆ ದೇವಸ್ಥಾನದಲ್ಲಿ. ಇಲ್ಲ, ಈ ಯಜ್ಞ ಮತ್ತೆ ಆ ಯಜ್ಞ ತುಂಬಾ ವ್ಯತ್ಯಾಸ ಉಂಟು. ಈಗ ತ್ರೇತಾಯುಗದಲ್ಲಿ ಅವರು ಮಂತ್ರದಲ್ಲಿ ಬೆಂಕಿ ಅಂತ ತರ್ತಾ ಇದ್ರು. ಈಗ ಇಲ್ಲಿ ಆದ್ರೂ ಇದ್ದಾರ ಮಂತ್ರದಿಂದ ಬೆಂಕಿ ತರುವವರು? ಎಲ್ಲ ಮ್ಯಾಚ್ ಬಾಕ್ಸ್ ಇಂದ ಬೆಂಕಿ ತರ್ತಾರೆ. ಮತ್ತೆ ಅದಕ್ಕೆ ಆಹುತಿ, ಈಗ ಹಸುವನ್ನು ಆಹುತಿ ಮಾಡ್ತಾ ಇದ್ರು. ಹಸು ನೆಕ್ಸ್ಟ್ ಮನುಷ್ಯ ರೂಪ ತಾಳ್ಬೇಕು. ಅಂದ್ರೆ ಆಹುತಿ ಮಾಡುವ ಇಂಟೆನ್ಷನ್ ಅಂತಂದ್ರೆ ಹಸುವಿನ ನೆಕ್ಸ್ಟ್ ಅದು ಮನುಷ್ಯ ರೂಪ ತಾಳ್ತಾ ಇತ್ತು.
ಈಗ ಅದು ಆಗ್ಲಿಕ್ಕಿಲ್ಲ. ಮತ್ತೆ ಯಜ್ಞ ಮಾಡ್ಲಿಕ್ಕೆ ಬ್ಯಾರಲ್ ಗಟ್ಟೆ ಗೀ ಬೇಕಿತ್ತು, ಬ್ಯಾರಲ್ ಗಟ್ಟಲೆ. ಈಗ ಫಸ್ಟ್ ಆಫ್ ಆಲ್ ಹಸು ಇಲ್ಲ, ಎಲ್ಲರೂ ಹಸುವನ್ನು ಕಟ್ತಾ ಇದ್ದಾರೆ, ಗೀ ಎಲ್ಲಿಂದ ಸಿಗ್ತದೆ? ಇಲ್ಲ. ಮತ್ತೆ ಬಂಗಾರ ತಟ್ಟೆಯಲ್ಲಿ ಆಹುತಿ ಮಾಡ್ತಾ ಇದ್ರು. ಈಗ ದೇವರಿಗೆ ಒಂದು ಚೈನ್ ಹಾಕಿದ್ರೆ ಕಳ್ತನ ಆಗ್ತದೆ, ಬಂಗಾರ ತಟ್ಟೆಯಲ್ಲಿ ಇರುವಂತದ್ದು ಇಲ್ಲ. ಹಾಗೆ ಇದನ್ನು ನಾವು ತಿಳಿಬೇಕು. ಮತ್ತೆ 10,000 ವರ್ಷ ಬದುಕ್ತಾ ಇದೆ ತ್ರೇತಾಯುಗದಲ್ಲಿ. ಹಾಗೆ ಯಜ್ಞ ಅಂದ್ರೆ ಅದು ಯಾವುದಕ್ಕೆ? ತ್ರೇತಾಯುಗದಲ್ಲಿ. ಮತ್ತೆ ದ್ವಾಪರ ಯುಗದಲ್ಲಿ ಮೂರ್ತಿ ಪೂಜೆ. ಮೂರ್ತಿ ಪೂಜೆ ಅಂದ್ರೆ ನೋಡಿ, ಈಗ ದ್ವಾಪರ ಯುಗದಲ್ಲಿ ಹೇಗಂದ್ರೆ 500 ಎಕರೆಯಲ್ಲಿ ಒಂದು ದೇವಸ್ಥಾನ, ದೊಡ್ಡ ದೊಡ್ಡ ದೇವಸ್ಥಾನ. ಮತ್ತೆ 1 ಲಕ್ಷ ಜನ ಸೇವೆಗೆ, 1 ಲಕ್ಷ ಜನ 2 ಲಕ್ಷ ಜನ ದೇವರ ಸೇವೆಗೆ. ಅರ್ಧ ಗಂಟೆಗೆ ದೇವರಿಗೆ ಪೂಜೆ, ಅರ್ಧ ಗಂಟೆಗೆ ದೇವರಿಗೆ ನೈವೇದ್ಯ. ಈಗ ಫಸ್ಟ್ ಆಫ್ ಆಲ್ ನಮಗೆ 2 ಹೊತ್ತು ದೇವರಿಗೆ ಕೊಡ್ಲಿಕ್ಕೆ ನಮ್ಗೆ ಆಗುದಿಲ್ಲ, ನಾವು ಬಿಸಿ. ಆದ್ರೆ ಇಂಥ ಡೀಟೇಲ್ ಇತ್ತು. ಮತ್ತೆ 1,000 ವರ್ಷ ಬದುಕ್ತಾ ಇದೆ ದ್ವಾಪರ ಯುಗದಲ್ಲಿ. ಹಾಗಾಗಿ ಮೂರ್ತಿ ಪೂಜೆ ಅಂದ್ರೆ ಅದು ದ್ವಾಪರ ಯುಗಕ್ಕೆ. ನೆಕ್ಸ್ಟ್ ಬರುವಂಥದ್ದು ಕಲಿಯುಗಕ್ಕೆ ಭಗವಂತನ ಪವಿತ್ರ ನಾಮವನ್ನು ಜಪಿಸುವಂಥದ್ದು. ಈಗ ಚೈತನ್ಯ ಮಹಾಪ್ರಭು ನೋಡಿದ್ದು, ಚೈತನ್ಯ ಮಹಾಪ್ರಭು ಕೃಷ್ಣನೇ, ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್, ಅದ್ವೈತಾಚಾರ್ಯ ಅಂದ್ರೆ ಶಿವ, ಮತ್ತೆ ಮಹಾವಿಷ್ಣು, ಇದು ಗದಾಧರ ಪಂಡಿತ ಅಂದ್ರೆ ರಾಧಾರಾಣಿ, ವಾಸದ ಪ್ರಭು ಅಂದ್ರೆ ನಾದಮುನಿ, ಮತ್ತೆ ಅವರೆಲ್ಲ ಅಸೋಸಿಯೇಟ್ಸ್. ಹಾಗಾಗಿ ಕಲಿಯುಗಕ್ಕೆ ಈ ಪವಿತ್ರ ನಾಮವನ್ನು ನಾವು ಜಪಿಸುವುದರಿಂದ ಎಂತಾಗ್ತದೆ? ನಮಗೆ ಸೇಮ್ ಬೆನಿಫಿಟ್ ಸತ್ಯಯುಗದಲ್ಲಿ ಧ್ಯಾನದಲ್ಲಿ, ಮತ್ತೆ ತ್ರೇತಾಯುಗದಲ್ಲಿ ಯಜ್ಞದಲ್ಲಿ, ಮತ್ತೆ ದ್ವಾಪರ ಯುಗದಲ್ಲಿ ಅರ್ಚನದಲ್ಲಿ ಸಿಗುವಂತ ಎಲ್ಲ ಬೆನಿಫಿಟ್ ಈ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದರಿಂದ ನಮಗೆ ಸಿಗ್ತದೆ. ಕೃಷ್ಣ ವರ್ಣಂ ದ್ವಿಷಾ ಕೃಷ್ಣಂ ಸಂಗೋಪಾಂಗಾಸ ಪಾರ್ಷದಂ ಯಜ್ಞೆ ಸಂಕೀರ್ತನ ಪ್ರಾಯರ್ ಯಜಂತಿ ಸ್ಮೇ ದಶ. ಕಲಿಯುಗದಲ್ಲಿ ಬುದ್ಧಿವಂತ ಜನರು ನಿರಂತರವಾಗಿ ಭಗವಂತನ ಅವತಾರವನ್ನು ಭಾಜಿಸುತ್ತಾರೆ. ಭಗವಂತ ಸ್ವಯಂ ಸಂಕೀರ್ತನೆಯಲ್ಲಿ ತೊಡಗಿದ್ದು ಕೃಷ್ಣನ ನಾಮವನ್ನು ನಿರಂತರವಾಗಿ ಹಾಡುತ್ತಾನೆ. ಅವನ ಮೈ ಬಣ್ಣ ಕಪ್ಪಲ್ಲ, ಆದರೆ ಅವನು ಭಗವಂತನ ಶ್ರೀಕೃಷ್ಣನ ಅವತಾರ. ನೋಡಿ, ಇದು ಭಾಗವತದಲ್ಲಿ ಉಂಟು. ಹಾಗಾಗಿ ಕಲಿಯುಗದಲ್ಲಿ ಬುದ್ಧಿವಂತರು ಕೃಷ್ಣ ವರ್ಣಂ ತ್ರಿಷಾ ಕೃಷ್ಣಂ ಸಂಗೋಪಾಂಗಾಸ ಪಾರ್ಷದಂ ಯಜ್ಞೆ ಸಂಕೀರ್ತನ ಪ್ರಾಯರ್ ಯಜಂತಿ ಸುಮೇಧಶ. ಬುದ್ಧಿವಂತರು ಈ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ. ಲಿಫ್ಟ್ ಮತ್ತೆ ಮೆಟ್ಟಿಲು, ಕೃಷ್ಣ ಪ್ರಜ್ಞೆ ಲಿಫ್ಟ್. ಆದರೆ ಈ ಉಳಿದದೆಲ್ಲ ಈ ಕರ್ಮಯೋಗ, ಜ್ಞಾನಯೋಗ ಮತ್ತೆ ಅಷ್ಟಾಂಗ ಇದೆಲ್ಲ ಮೆಟ್ಟಿಲು, ಬೇರೆ ಪ್ರೊಸೆಸ್. ಮಂತ್ರ ಎಂದರೆ ಮಂತ್ರ ಎಂದರೆ ಏನು? ಮನ್ ಪ್ಲಸ್ ತ್ರ, ಮನಸ್ಸು ಬಿಡುಗಡೆ. ಜಪ ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಅಂದ್ರೆ ನಾವು ಕೇಳುವಷ್ಟು ಜೋರಾಗಿ ಜಪ ಮಾಡಬೇಕು. ಸಂಕೀರ್ತನ ಅಂದ್ರೆ ಜಪ ಅಂದ್ರೆ ಒಬ್ಬರೇ, ಸಂಕೀರ್ತನ ಅಂದ್ರೆ ಮಿನಿಮಮ್ 2, ಮ್ಯಾಕ್ಸಿಮಮ್ ಎಷ್ಟು ಕೂಡ ಆಗ್ತದೆ. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ, ಇದು ಜಪ. ಇದೆಲ್ಲ ಭಗವಂತ ಬಂದು ನಾವು ಜಪಿಸುವುದು ಶಾಸ್ತ್ರದಲ್ಲಿ ಉಂಟು, ಧರ್ಮಗ್ರಂಥದಲ್ಲಿ, ಅದನ್ನು ನಾವು ಹೇಳುವಂಥದ್ದು. ಧರ್ಮಗ್ರಂಥಗಳ ಉಲ್ಲೇಖಗಳು ದ್ವಾಪರಿಯೇರ್ ಜನೇರ್ ಪರಿಚಯ ಕೇವಲ ಕಲೌತು ನಾಮ ಮಂತ್ರೇನ ಪೂಜೆತೆ ಭಗವಾನ್ ಹರಿ. ಕಲಿಯುಗದಲ್ಲಿ ಜನರು ಕೇವಲ ಸರ್ವೋಚ್ಚ ಪ್ರಭುವಿನ ಪವಿತ್ರ ನಾಮವನ್ನು ಜಪಿಸಬೇಕು. ನಾರಾಯಣ ಸಂಹಿತೆಯಲ್ಲಿ ಉಂಟು. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಇತಿ ಷೋಡಶತನಾಮನಂ ಕಲಿ ಕಲ್ಮಶನಾಶನಂ ನಾಥ ಪರ್ವತರೋಪಾಯ ಸರ್ವವೇದೇಶು ವೇದೇಶು ದೃಶ್ಯತೆ. ಅಂದ್ರೆ ಎಲ್ಲಾ ವೇದ ಸಾಹಿತ್ಯವನ್ನು ಹುಡುಕಿದರೂ ಹರೇ ಕೃಷ್ಣ ನಾಮ ಸ್ಮರಣೆ ಎಂತ ಭವ್ಯವಾದ ವಿಧಾನ ಬೇರೆ ಎಲ್ಲಿಯೂ ಇಲ್ಲ, ಸಿಗಲಾರದು. ಅಂದ್ರೆ ಇದು ಕಲಿ ಸಂದರ್ಶನ ಉಪನಿಷತ್, ಕೃಷ್ಣ ಯಜುರ್ವೇದ ಉಲ್ಲೇಖ. ಎಂತ ಹೇಳುವುದಂದ್ರೆ ಈ 14 ಮಂತ್ರಗಳು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಇತಿ ಷೋಡಶತ ನಾಮನ, ಈ 14 ಮಂತ್ರಗಳು ಕಲಿ ಕಲ್ಮಶನಾಶನ, ಕಲಿಯುಗದ ಎಲ್ಲ ಕಲ್ಮಶನಾಶ ಮಾಡ್ತದೆ. ನಾಥಾ ಪರ್ವತರೋಪಾಯ, ಬೇರೆ ಯಾವುದು ಉಪಾಯವಿಲ್ಲ. ಸರ್ವ ವೇದೇಶು ದೃಶ್ಯತೆ, ಎಲ್ಲ ವೇದಗಳು ಇದನ್ನು ಹೇಳ್ತಾ ಉಂಟಂತ ಉಂಟು.
ಹರಿನಾಮ 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 ಏವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಗತಿ ಅನ್ಯತ. ಅಂದ್ರೆ ಕಾಲದ ಮಾತು ಕಪಟ. ಈ ಯುಗದಲ್ಲಿ ಬಿಡುಗಡೆ ಏಕೈಕ ಮಾರ್ಗವೆಂದರೆ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದು. ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ, ಬೇರೆ ದಾರಿ ಇಲ್ಲ. ಈಗ ನೋಡಿ, ವೇದವ್ಯಾಸರು ಒಮ್ಮೆ ಹೇಳಿದ್ರೆ ಇಂಪಾರ್ಟೆಂಟ್, 3 ಬಾರಿ ಹೇಳ್ತಾರೆ ಹರಿನಾಮ 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 ಏವ ಕೇವಲ. ಹಾಗ 3 ಬಾರಿ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಬೇರೆ ಯಾವುದು ಮಾರ್ಗವಿಲ್ಲ, ಬೇರೆ ಯಾವುದು ಮಾರ್ಗವಿಲ್ಲ, ಬೇರೆ ಯಾವುದು ಮಾರ್ಗವಿಲ್ಲ. ಚೈತನ್ಯ ಚರಿತ ಆದಿಲ್ಯಲ್ಲೇ ಉಂಟು. ಎಸ್, ಧರ್ಮದ ಉಲ್ಲೇಖ. ಕಲೇರ್ದೋಷ ನಿಧೇ ರಾಜನ್ ಅಸ್ತಿ ಏಕ ಮಹಾಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂ ವ್ರಜೆ. ನನ್ನ ಪ್ರಿಯ ರಾಜನೇ, ಕಲಿಯುಗವು ದೋಷಗಳಿಂದ ಕೂಡಿದರೂ ಈ ಯುಗದಲ್ಲಿ ಒಂದು ಉತ್ತಮ ಗುಣವಿದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಸುಮ್ಮನೆ ಜಪಿಸುವುದರಿಂದ ಒಬ್ಬ ಭೌತಿಕ ಬಂಧನದಿಂದ ಮುಕ್ತಿ ಪಡೆದು ಭಗವಂತನ ದಿವ್ಯಧಾಮಕ್ಕೆ ತೆರಳಬಹುದು. ಶ್ರೀಮದ್ ಭಾಗವತಂ 12ನೇ ಸ್ಕಂದ 3ನೇ ಅಧ್ಯಾಯ 51ನೇ ಶ್ಲೋಕ. ಅಂತಂದ್ರೆ ಕಲೆ ದೋಷ ನಿಧೇ ರಾಜನ್, ಕಲಿಯುಗದಲ್ಲೇ ಫುಲ್ ಫಾಲ್ಟ್ಸ್. ಅಸ್ತಿ ಏಕ ಮಹಾಗುಣ, ಆದ್ರೆ ಒಂದೇ ಒಳ್ಳೆ ಗುಣ ಉಂಟು. ಎಂತ? ಕೀರ್ತನಾದೇವ ಕೃಷ್ಣಸ್ಯ. ಈ ಕೃಷ್ಣ ಕೀರ್ತನೆ ಮಾಡಿದ್ರೆ ನಾವು ಮುಕ್ತ ಸಂಘ ಪರಂ ರಜೆ. ಎಸ್, ಮತ್ತೆ ಧರ್ಮಗ್ರಂಥಗಳ ಉಲ್ಲೇಖ. ಇದು ತುಂಬಾ ಇಂಪಾರ್ಟೆಂಟ್. ಇದು ಭಗವದ್ಗೀತೆಯಲ್ಲಿ ಭಗವಂತ ಹೇಳುವಂಥದ್ದು 25ನೇ ಶ್ಲೋಕ, 10ನೇ ಅಧ್ಯಾಯದ 25ನೇ ಶ್ಲೋಕ. ಯಜ್ಞ ನಾಮ ಜಪೋ ಯಜ್ಞೋ ಅಸ್ಮಿ. ಯಜ್ಞಗಳಲ್ಲಿ ನಾನು ಪವಿತ್ರ ನಾಮ ಜಪ. ಭಗವಂತನೇ ಹೇಳಿದ್ದಾನೆ, ಕೃಷ್ಣನೇ. ಹಾಗೆ ನಾವು ಜಪ ಮಾಡಬೇಕು. ಎಸ್, ಧರ್ಮಗ್ರಂಥದ ಉಲ್ಲೇಖ. ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ ತತ್ರಾಪಿದ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ ದುರ್ದೈವ ವಿದೃಶಂ ಯೋಜನಿ ಅನುರಾಗ. ಏರನ್ನ ಸ್ವಾಮಿಯೇ, ಜೀವಿಗಳಿಗೆ ಎಲ್ಲ ಅನುಗ್ರಹಗಳನ್ನು ನೀಡಬಲ್ಲದು ನಿನ್ನ ಪವಿತ್ರ ನಾಮ ಒಂದೇ. ಹಾಗೆ ನಿನಗೆ ಕೃಷ್ಣ, ಗೋವಿಂದ ಮುಂತಾದ ಲಕ್ಷಾಂತರ ಹೆಸರುಗಳಿವೆ. ಈ ಆಧ್ಯಾತ್ಮಿಕ ಹೆಸರುಗಳಲ್ಲಿ ನೀನು ನಿನ್ನ ಎಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನು ಹೂಡಿದ್ಯಾ. ಈ ಹೆಸರುಗಳನ್ನು ಪಠಿಸಲು ಕಠಿಣ ನಿಯಮಗಳು ಸಹ ಇಲ್ಲ. ಏನನ್ನ ಸ್ವಾಮಿಯೇ, ನಿನ್ನ ಪವಿತ್ರ ನಾಮಗಳನ್ನು ಸ್ಮರಿಸಿ ನಿನ್ನನ್ನು ಸುಲಭವಾಗಿ ಸಮೀಪಿಸುವ ಸಾಮರ್ಥ್ಯವನ್ನು ನೀನು ನಮಗೆ ಅನುಗ್ರಹಿಸಿದ್ದೀಯೇ. ಆದರೆ ನಾನು ಅದೆಂತ ಅದೃಷ್ಟಹೀನನೆಂದರೆ ಅವುಗಳಲ್ಲಿ ಆಕರ್ಷಣೆ ಇಲ್ಲ. ಹೀಗೆ ಅಂದ್ರೆ ನಾಮಕಾರಿ ಬಹುಧಾ ನಿಜ ಸರ್ವಶಕ್ತಿ. ಕೃಷ್ಣ, ನಿನಗೆ ಕೋಟಿಗಟ್ಟಲೆ ಹೆಸರುಂಟು, ಮತ್ತೆ ನಿನ್ನೆಲ್ಲ ಆ ಹೆಸರಲ್ಲಿ ಇದೆಯಾ. ನೋಡಿ, ಹೆಸರು ಬೇರೆ, ಕೃಷ್ಣ ಬೇರೆ ಅಲ್ಲ. ತತ್ರಾಪಿತ ನಿಯಮಿತ ಸ್ಮರಣೆಯ ಕಾಲ. ಮತ್ತೆ ಇದನ್ನು ಜಪ ಮಾಡ್ಲಿಕ್ಕೆ ಯಾವ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಏತಾದೃಶಿ ತವ ಕೃಪಾ ಭಗವನ್ ಮಮಾಪಿ, ಅಂದ್ರೆ ಮತ್ತೆ ನಿನ್ನೆಲ್ಲ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದೆ. ಅಂದ್ರೆ ಜಪ ಮಾಡ್ಲಿಕ್ಕೆ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದೆ. ದುರುದೈವ ಮಿದೃಶಂ ಇಹಜಾನಿ ನಾನು ರಾಗ. ಅದು ನಾನು ಎಷ್ಟು ಅದೃಷ್ಟಹೀನಂದ್ರೆ ನನಗೆ ಇದರಲ್ಲಿ ಆಸಕ್ತಿ ಇಲ್ಲ. ಇದು ನಮ್ಮ ಕಂಡೀಷನ್. ಇದು ಚೈತನ್ಯ ಚರಿತಾಮೃತದಲ್ಲಿ ಅಂತಿಲ್ಲ. ಸಾರಿ. ಜಪವನ್ನು ಹೇಗೆ ಮಾಡಬೇಕು? ಮಹಾಮಂತ್ರವನ್ನು ಹೇಗೆ ಜಪಿಸಬೇಕು? ಹರೇ ಕೃಷ್ಣ ಮಹಾಮಂತ್ರ ಪಠಿಸುವಾಗ ಮೊದಲು ಪಂಚತತ್ವ ಮಂತ್ರವನ್ನು ಜಪಿಸಬೇಕು. ಎಸ್, ನೋಡಿ, ಪಂಚತತ್ವ ಮಂತ್ರ ಅಂದ್ರೆ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರವ ಭಕ್ತ. ನೋಡಿ, ಶ್ರೀಕೃಷ್ಣ ಅಂದ್ರೆ ಚೈತನ್ಯ ಅಂದ್ರೆ ಕೃಷ್ಣ, ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್, ಇದು ಕಾರಣೋದಕ ವಿಷ್ಣು ಮಹಾವಿಷ್ಣು, ಮತ್ತೆ ಶಿವನ ಇನ್ಕಾರ್ನೇಷನ್, ಇದು ಅದ್ವೈತಾಚಾರ್ಯ. ಗದಾಧರ ಪಂಡಿತ ಅಂದ್ರೆ ರಾಧಾರಾಣಿ, ವಾಸದಿ ಪ್ರಭು ಅಂದ್ರೆ ನಾರದ ಮುನಿ. ಈ ಹೆಸರನ್ನು ಹೇಳಿ ಮತ್ತೆ ಜಪ ಸ್ಟಾರ್ಟ್ ಮಾಡಬೇಕು. ಮಂತ್ರವನ್ನು ಹೇಗೆ ಜಪಿಸಬೇಕು ನಿಮಗೆ ಕೇಳುವಷ್ಟು ಜೋರಾಗಿ ಜಪಿಸಿ. ಅಂದ್ರೆ ನಾವು ಜಪ ಮಾಡಿ ನಾವು ಕೇಳಬೇಕು. ಎಸ್, ಮಹಾಮಂತ್ರವನ್ನು ಹೇಗೆ ಜಪಿಸಬೇಕು? ಪ್ರತಿ ಹೆಸರನ್ನು ಸ್ಪಷ್ಟವಾಗಿ ಉಚ್ಚರಿಸಿ. ಮಹಾಮಂತ್ರವನ್ನು ಹೇಗೆ ಜಪಿಸಬೇಕು? ಗೌರವ, ಭಕ್ತಿ ಹಾಗೂ ಏಕಾಗ್ರತೆಯಿಂದ ಜಪಿಸಬೇಕು. ನೀವು ಯಾವುದೇ ಜಾಗದಲ್ಲಿ ಕುಳಿತುಕೊಂಡು ಅಥವಾ ನಡೆದುಕೊಂಡು ಅಥವಾ ಯಾವುದೇ ದಿಕ್ಕಿನಲ್ಲಿ ಜಪಿಸಬಹುದು. ಯಾವುದೇ ಸಮಯದಲ್ಲಿ ಜಪಿಸಬಹುದು. ಆದರೆ ಮುಂಜಾನೆ ಆರಂಭಿಕ ವೇಳೆಯಲ್ಲಿ ಬ್ರಾಹ್ಮಿ ಮುಹೂರ್ತ ಅದರಲ್ಲಿ ಜಪಿಸಲು ಸೂಚಿಸಲಾಗಿದೆ. ನೋಡಿ, ಈಗ ಬ್ರಹ್ಮ ಮುಹೂರ್ತ ಅಂದ್ರೆ ಬೆಳಿಗ್ಗೆ ಸೂರ್ಯ ಉದಯ ಆಗುವ 2 ಗಂಟೆ ಮುಂಚೆ ಹಾಗೆ ಮಾಡಿದರೆ ಒಳ್ಳೆಯದು. ಜಪ ಮಾಡಿದರೆ ಇಲ್ಲ ಯಾವ ಟೈಮ್ ಮಾಡ್ಬೋದು ಅದು ಬೇರೆ ವಿಷಯ.
ಸ್ನಾನ ಮಾಡುವ ಮೊದಲು ಅಥವಾ ನಂತರ ಜಪಿಸಬಹುದು. ಈಗ ನಾವು ಯಾತ್ರೆ ಎಲ್ಲ ಮಾಡುವಾಗ, ಟ್ರೈನಲ್ಲಿ ಹೋಗುವಾಗ ಸ್ನಾನ ಮಾಡ್ಲಿಕ್ಕೆ ಆಗುದಿಲ್ಲ, ಆಗ ಜಪ ಮಾಡ್ತೇವೆ. ಎಣಿಕೆ ಮಾಡಿ ಜಪಿಸುವುದು ಸೂಕ್ತ. ನೋಡಿ, ಎಣಿಕೆ ಇಟ್ಟು ಮಾಡಬೇಕು. ಜಪಿಸಬಾರದು, ಮಹಾಮಂತ್ರ ಒಂದು ಭಾಗವನ್ನು ಮಾತ್ರ ಜಪಿಸಬಾರದು. ಕೃಷ್ಣಮಣಿಯ ಮೇಲೆ ಜಪ ಮಾಡಬಾರದು. ನೋಡಿ, ಇದು ಕೃಷ್ಣಮಣಿ. ಪುಸ್ತಕ ಓದುವಾಗ, ದೂರವಾಣಿಯಲ್ಲಿ ಮಾತನಾಡುವಾಗ, ದಿನಪತ್ರಿಕೆ ಓದುವಾಗ ಅಥವಾ ದೂರದರ್ಶನ ನೋಡುವಾಗ ಇತ್ಯಾದಿ ಕೆಲಸ ಮಾಡುವಾಗ ಜಪಿಸುವುದು ನಿಷಿದ್ಧ. ನೋಡಿ, ಈ ರೀತಿ ನಾವು ಮಾಡಬಾರ್ದು. ಅಂದ್ರೆ ಜಪ ಮಾಡುವಾಗ ಖಾಲಿ ಜಪ, ಇದನ್ನೆಲ್ಲ ಓದಬಾರ್ದು. ಜಪಿಸುವ ಉಂಟಾಗುವ ಪ್ರಯೋಜನಗಳು ನೋಡಿ, ಈ ರೀತಿ ಹ್ಯಾಪಿ ಫ್ಯಾಮಿಲಿ, ಪಾಪಾವತರಿಗಳನ್ನು ಬಿಡುಗಡೆ. ಈಗಿನ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಉಚ್ಚಾಟದ ಆಲೋಚನೆಗಳು ಹಾಗೂ ಬಯಕೆಗಳ ಅಧೀನರಾಗಿದ್ದೇವೆ. ಮಾನಸಿಕ ಒತ್ತಡ ಹಾಗೂ ಆತಂಕಗಳನ್ನು ಬಿಡುಗಡೆ, ಮನಸ್ಸಿಗೆ ಶಾಂತಿ ಸಿಗ್ತದೆ, ನಿಜವಾದ ಸಂತೋಷ, ಜ್ಞಾನೋದಯ. ಮಹಾಮಂತ್ರ ಜಪಿಸುವವರ ಬಗ್ಗೆ ಜನರು ಏನು ಹೇಳುತ್ತಾರೆ? ಎಸ್, ಇದು ನಿಜವಾಗಿಯೂ ಭಗವಂತನ ಸಾಕ್ಷಾತ್ಕಾರ ಪಡೆಯುವ ಪ್ರಕ್ರಿಯೆ. ಜಾರ್ಜ್ ಹ್ಯಾರಿಸನ್ ನೋಡಿ, ಇವಾಗ ಬೀಟಲ್ ಗ್ರೂಪ್ ಇದು ಮಾಲಕ ಆಗಿದೆ, ತುಂಬಾ ಫೇಮಸ್ ಆಗಿದೆ, ಮ್ಯೂಸಿಷಿಯನ್ ಮತ್ತೆ ಸಿಂಗರ್. ಹಾಗೆ ಹೇಳುವಂಥದ್ದು, ಜಪ ಮಾಡಿದ ನಮಗೆ ಸಾಕ್ಷಾತ್ಕಾರ ಆಗ್ತದೆ. ನಾನು ಜಪಿಸಲು ಪ್ರಾರಂಭಿಸಿದ ಮೇಲೆ ಎಲ್ಲವೂ ಸಂಭವಿಸಲು ಆರಂಭವಾಯಿತು. ಇದು ಜೀನ್ ಕ್ಲಾರ್ಕ್, ಕಿರಿಯ ನಿರ್ದೇಶಕ, ಫ್ರಾನ್ಸ್ ಅಲ್ಲಿ. ಹರೇ ಕೃಷ್ಣ ಮಹಾಮಂತ್ರ ಜಪಿಸುವುದರಿಂದ ನನ್ನ ಜೀವನದಲ್ಲಿ ಮಹತ್ತರವಾದ ಪ್ರಭಾವ ಬೀರಿದೆ. ಇದು ಆಲ್ಬರ್ಟ್ ಬ್ರಷ್, ಅಂದ್ರೆ ಫೋರ್ಡ್ ಇದು ಮಾಲಕ. ನೋಡಿ, ಇವರು ನಮ್ಮ ಈಗ ಮಾಯಾಪುರಲ್ಲಿ ದೇವಸ್ಥಾನ ಆಗ್ತಾ ಉಂಟು. ಮಾಯಾಪುರ ಅಂದ್ರೆ ಈ ಚೈತ್ರ ಮಹಾಪ್ರಭು ಬರ್ತ್ ಪ್ಲೇಸ್, ಬೆಂಗಾಲದಲ್ಲಿ. 500 ಕೋಟಿ ಪ್ರಾಜೆಕ್ಟ್, ಅದಕ್ಕೆ ಮೋರ್ ದೆನ್ 250 crores ಇವರೇ ಕೊಟ್ಟದ್ದು, ಫೋರ್ಡ್ ಕಂಪನಿ ಮಾಲಕ. ಈಗ ಒಂದು 2 ವರ್ಷದಲ್ಲಿ ಇನಾಗ್ರೇಷನ್ ಆಗ್ತದೆ. ನಾನು ಹಲವು ವರ್ಷಗಳಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಿದ್ದೇನೆ. ಇದಕ್ಕಿಂತ ಸಂತೋಷ ಬೇರೆ ಯಾವುದೂ ಇಲ್ಲ. ನಾನು ಕಂಡುಕೊಂಡಿರಲಿಲ್ಲ, ಯಾವುದಲ್ಲಿಯೂ ಕಂಡುಕೊಂಡಿರಲಿಲ್ಲ. ಭಾರತದ ಪ್ರಮುಖ ಕೈಗಾರಿಕಾ ಅಫೇರ್ ಲಿಮಿಟೆಡ್ ಇದು. ಹರೇ ಕೃಷ್ಣ ಮಂತ್ರ ಜಪಿಸುವುದರಿಂದ ಜೀವನದಲ್ಲಿ ಎಲ್ಲ ಏರಿಳಿತಗಳನ್ನು ಧೈರ್ಯವಾಗಿ ಎದುರಿಸುತ್ತೇನೆ ಹಾಗೂ ಮನಸ್ಸಿಗೆ ಶಾಂತಿ ತಂದುಕೊಟ್ಟಿದೆ. ಇವಾಗ ಋಷಿಕೇಶ್ ಮಫತ್ಲಾಲ್ ಫ್ಯಾಬ್ರಿಕ್ಸ್ ಇದು ಸಿಇಒ. ಜಪದಿಂದ ನನ್ನ ದುರಾಭ್ಯಾಸಗಳನ್ನು ತ್ಯಜಿಸಲು ಸಹಾಯ ಮಾಡಿದೆ ಹಾಗೂ ವಿಷಯಗಳನ್ನು ನೋಡುವ ನನ್ನ ದೃಷ್ಟಿಕೋನ ಬದಲಾಗಿದೆ. ಇವಳು ಆನಾ ಸೆಗಫಸ್, ಇವಳು ಮೋಡಲ್. ಈಗ ನೋಡಿ, ನಾವು ಹೆಚ್ಚಿನ ಯಂಗ್ಸ್ಟರ್ಸ್ ಎಲ್ಲ ಅವ್ರದ್ದು ಕೇಳಿದ್ರೆ ನಿಮ್ದು ಯಾರು ರೋಲ್ ಮಾಡೆಲ್, ಅವರು ಫಿಲ್ಮ್ ಸ್ಟಾರ್, ಫಿಲ್ಮ್ ಆಕ್ಟರ್ಸ್ ಎಲ್ಲ ಹೇಳ್ತಾರೆ, ಕೆಲವರೆಲ್ಲ ಮಿಸ್ ವರ್ಲ್ಡ್ ಎಲ್ಲ ಹೇಳ್ತಾರೆ. ಆಕ್ಚುಲಿ 99% ಈ ಫಿಲ್ಮ್ ಸ್ಟಾರ್ಸ್ ಮತ್ತೆ ಈ ಆಕ್ಟ್ರೆಸ್ ಮತ್ತೆ ಇವರೆಲ್ಲ ಮಾಡೆಲ್ನವರೆಲ್ಲ ಡ್ರಗ್ಸ್ ತಗೊಳ್ತಾರೆ. ಹಾಗೆ ಇವಳು ಕೂಡ ಡ್ರಗ್ಸ್ ತಗೊಳ್ತಾ ಇದ್ರು, ಆದ್ರೆ ಕೃಷ್ಣ ಭಜನೆ ಬಂದ ಮೇಲೆ ಅದನ್ನು ಬಿಡ್ಲಿಕ್ಕೆ ಆಯ್ತು ಅಂತ ಹೇಳ್ತಿದ್ದಾರೆ. ಹರೇ ಕೃಷ್ಣ ಮಹಾಮಂತ್ರ ಜಪಿಸುವಾಗ ಅಪಾರ ಸಂತೋಷವನ್ನು ಅನುಭವಿಸಿದೆ. ಇವಳು ವಿಕ್ಕಿ ಓಟನ್, ಇವಳು ಯುರೋಪಿಯನ್ ಮಾಡೆಲ್. ಇವಳು ಹರೇ ಕೃಷ್ಣ ಮಹಾಮಂತ್ರ ಜಪಿಸುವುದು ಹಾಗೂ ಭಕ್ತರ ಸಂಘದ ಜೀವನದ ದೃಷ್ಟಿಕೋನ ಹೆಚ್ಚು ಪ್ರಕಾಶಮಾನವಾಗಿದೆ. ಇವಾಗ ಬ್ರೂಸ್ ಕ್ಲೇನ್ಬರ್ಗ್, ಸೇನಾಧಿಕಾರಿ, ಆರ್ಮಿ ಆಫೀಸರ್. ಮ್ಯಾಕ್ರೋ ಫರ್ನಿನಿ, ಇಟಲಿಯ ಪ್ರಮುಖ ಫರ್ನಿಚರ್ ಡಿಸೈನರ್. ಜಪ ಮಾಡೋದ್ರಿಂದ ನಾನು ದೇವರಿಗೆ ಸಮೀಪದಲ್ಲಿದ್ದೇನೆ. ಎಸ್, ಇವ ಡೇವಿಡ್ ಓಲ್ಡ್, ಸಾಮಾಜಿಕ ಸೇವೆಯ ಪದವಿ, ಫ್ಲೋರಿಡಾ ರಾಜ್ಯ. ಓಕೆ. ಮಹಾಮಂತ್ರವು ಗಮನಾರ್ಹವಾಗಿ ಒತ್ತಡ, ಖಿನ್ನತೆ, ಅಜ್ಞಾನ ಗಮನಾರ್ಹವಾಗಿ
ಕಡಿಮೆ ಮಾಡುತ್ತದೆ ಹಾಗೂ ಸಾತ್ವಿಕ ಗುಣವನ್ನು ಹೆಚ್ಚಿಸುತ್ತದೆ. ನೋಡಿ, ಜಪ ಮಾಡ್ತಾ ಇದ್ರೆ ನಾವು ಸತ್ವಗುಣಕ್ಕೆ ಬರ್ತೇವೆ. ಸಾಮಾಜಿಕ ಸೇವೆಯ ಪದವಿ ಫ್ಲೋರಿಡಾ ರಾಜ್ಯ ವಿಶ್ವವಿದ್ಯಾಲಯ ಸಂಶೋಧಕ ಹರೇ ಕೃಷ್ಣ ಮಹಾಮಂತ್ರದ ಪರಿಣಾಮಗಳ ಅಧ್ಯಯನ. ನಾನು ಒತ್ತಡಗೊಳಗಾದಾಗ ಜಪಿಸುತ್ತೇನೆ, ಆದ್ದರಿಂದ ನನಗೆ ಹುಮ್ಮಸ್ಸು ಬರುತ್ತದೆ, ಮನಸ್ಸು ಶುದ್ಧಿಸುತ್ತದೆ. ಎಸ್, ಇದು ಪಾಲ್ ಬ್ಲೇರ್, ಮುದ್ರಣ ಅಂದ್ರೆ ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್ ಹೆಡ್ ಕಾರ್ಯನಿರ್ವಾಹಕ. ನನ್ನ ಮನಸ್ಸು ಸಂಚಲಗೊಂಡಾಗ ಜಪ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ, ಆಗ ನಾನು ಸಣ್ಣ ಪುಟ್ಟ ವಿಷಯಗಳಿಗೆ ಚಿಂತಿಸುವುದಿಲ್ಲ. ಸ್ಯಾಲಿ ರಾಲೇಸ್, ಇವಳು ಉದ್ಯಮಿ. ಹರೇ ಕೃಷ್ಣ ಮಹಾಮಂತ್ರ ಜಪ ಹಾಗೂ ಕೃಷ್ಣ ಪ್ರಜ್ಞೆಯ ಬಗ್ಗೆ ಸಂಪ್ರದಾಯದಲ್ಲಿ ಬಂದ ಪುಸ್ತಕಗಳನ್ನು ಓದಿ ನನ್ನ ಮನಸ್ಸಿಗೆ ತುಂಬ ಶಾಂತಿ ಉಂಟಾಗಿದೆ. ರಮೇಶ್ ಲಾಲ್. ನೀವು ಕೂಡ ಜಪಿಸಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ ಹಾಗೂ ಸಂತೋಷವಾಗಿದೆ. ಎಸ್.